ಹಲೋ ನಮಸ್ತೆ ವೀಕ್ಷಕರೇ, ಕಾಂಗ್ರೆಸ್ ಮುಕ್ತ ಭಾರತ ಸಾಧ್ಯವೇ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ಇವತ್ತು ಯಾಕೆ ಕಾಂಗ್ರೆಸ್ ಮುಕ್ತ ಭಾರತ ಅಂತಕ್ಕಂಥ ಮಾತು ಇಡೀ ದೇಶದಾದ್ಯಂತ ಹರಿದಾಡ್ತಾ ಇದೆ? ಇತ್ತೀಚಿನ ಕೆಲವು ಚುನಾವಣೆಯ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದ್ದಕ್ಕೆ, ಅಥವಾ ಮೂಲತಃವಾಗಿ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಬತ್ತಿ ಹೋಗ್ತಾ ಇದೆ, ಅಥವಾ ಬಿಜೆಪಿ ಪ್ರಾಬಲ್ಯ ಮತ್ತಿತರ ಪಕ್ಷಗಳ ಪ್ರಾಬಲ್ಯ ಹೆಚ್ಚಾಗ್ತಿದ್ದಂತೆ ಅತಿಯಾದ ವಿಶ್ವಾಸ ಹೆಚ್ಚಾಗ್ತಾ ಇದೆಯೇ? ಈ ಎಲ್ಲವನ್ನ ಒಮ್ಮೆ ತುಲನೆ ಮಾಡಿ ನೋಡ್ತಕ್ಕಂಥ ಕಾರ್ಯಕ್ರಮವಿದು. ಒಟ್ಟಾರೆಯಾಗಿ ಕಾಂಗ್ರೆಸ್ ಮುಕ್ತ ಭಾರತ ಅಂತಕ್ಕಂಥದ್ದು ಪಕ್ಷದ ಪರವಾಗಿ ಚರ್ಚೆ ಅಲ್ಲ, ಈ ಒಂದು ಮಾತು ಚರ್ಚೆ ಏನಿದೆ ಆ ವಿಷಯವಾಗಿ ಇದು ಚರ್ಚೆ ಆಗಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇವತ್ತು ಈ ಕಾಂಗ್ರೆಸ್ ಮುಕ್ತ ಭಾರತ ಅಂತಕ್ಕಂಥ ಏನು ಈ ಶೀರ್ಷಿಕೆಗೆ ಕುರಿತಂತೆ ತಮ್ಮ ವಿಚಾರಧಾರೆಗಳನ್ನ ಚರ್ಚೆ ಮಾಡ್ಕೊಳ್ಳೋದಕ್ಕೆ ಇಬ್ಬರು ಗಣ್ಯರು ನೆರೆದಿದ್ದಾರೆ. ಅವ್ರನ್ನ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಉಡುಪಿಯ ಕಾಂಗ್ರೆಸ್ನ ಪ್ರಮುಖ ಮುಖಂಡರಾದ ಕಿಶನ್ ಹೆಗಡೆ ಅವರು ನಮ್ಮೊಟ್ಟಿಗೆ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮದಲ್ಲಿ ಸ್ವಾಗತ. ಹಾಗೆ ಉಡುಪಿಯಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಸಾಕಷ್ಟು ರಾಜಕೀಯ ವಿಶ್ಲೇಷಣೆಯನ್ನು ಮಾಡಿ ಯಾವಾಗಲೂ ಒಂದಷ್ಟು ಸಲಹೆ ಸೂಚನೆಗಳನ್ನು ನೀಡ್ತಕ್ಕಂಥವ್ರು ಶ್ರೀರಾಜ್ ಗುಡಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮದಲ್ಲಿ ಸ್ವಾಗತ. ಇವತ್ತು ಹಾಗೆ ಬಿಜೆಪಿಯವರು ಕೂಡ ಬರಬೇಕಿತ್ತು, ಬರೋರಿದ್ದು ಬಂದಿಲ್ಲ, ಅನಿವಾರ್ಯತೆ ಗೊತ್ತಿಲ್ಲ ಅಥವಾ ಹೇಳಿ ಕೇಳಿ ತಪ್ಪಿಸ್ಕೊಂಡಿದ್ರು ಗೊತ್ತಿಲ್ಲ, ಐ ಡೋಂಟ್ ನೋ. ಒಟ್ಟಿನಲ್ಲಿ ಬಿಜೆಪಿಯವರು ದೇಶದಾದ್ಯಂತ ಯಾಕೆ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಆ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುವುದಕ್ಕೂ ನಮ್ಮೊಟ್ಟಿಗೆ ಇವತ್ತು ಜನ ಇಲ್ಲ. ವಿ ಆರ್ ಹೆಲ್ಪ್ಲೆಸ್. ಆದರೆ ಅವರು ಇದ್ದಾರೆ ಅಂದ್ಕೊಂಡು ನಾವು ಒಂದು ಚರ್ಚೆಯನ್ನು ಪ್ರಸ್ತಾಪ ಮಾಡೋಣ. ಇದು ಕಾಂಗ್ರೆಸ್ನ ಪರ ಅಂತಲ್ಲ, ಬಿ ಜೆ ಪಿಯ ಪರ ಅಂತಲ್ಲ, ಒಟ್ಟಾರೆಯಾಗಿ ಈ ರೀತಿಯಾದಂಥ ನಿನ್ನೆ ಮೊನ್ನೆ ಜನಾರ್ದನ್ ಪೂಜಾರಿಯವರ ಹೇಳಿಕೆಗಳನ್ನು ಗಮನಿಸಿದಾಗ, ಕರಾವಳಿ ಭಾಗದಲ್ಲಿ ಈಚೆಗೆ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಬಂದಾಗ ಸಿದ್ದರಾಮಯ್ಯನವರ BSY ಅವರ ಹೇಳಿಕೆಯನ್ನು ಗಮನಿಸಿದಾಗ, SM ಕೃಷ್ಣ ಅವರ ಹೇಳಿಕೆಯನ್ನು ಗಮನಿಸಿದಾಗ, ಒಟ್ಟಾರೆಯಾಗಿ ಕಾಂಗ್ರೆಸ್ ಮುಕ್ತ ಭಾರತ ಅಂತಕ್ಕಂಥ ಮಾತು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಹರಿದಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಯಾಕೆ ಮುಕ್ತವಾಗಬೇಕು, ಅಥವಾ ವಿರೋಧ ಪಕ್ಷವೇ ಬೇಡವೇ, ಅಥವಾ ಈ ಹಿನ್ನೆಲೆಯಲ್ಲಿ ಒಂದಷ್ಟು ವಿಚಾರಗಳನ್ನು ನಾವು ಚರ್ಚೆಯನ್ನು ಮಾಡೋಣ. ಹಾಗಾದರೆ ಮೊದಲಿಗೆ ಕಾಂಗ್ರೆಸ್ ಪಕ್ಷದ ಒಂದಷ್ಟು ಕಿರುನೋಟವನ್ನು, ಅದು ಆರಂಭದ ಸ್ವಾತಂತ್ರ್ಯ ನಂತರದಲ್ಲಿ ಯಾವ ರೀತಿಯಾಗಿ ಅಧಿಕಾರಕ್ಕೆ ಬಂತು, ಯಾವ್ಯಾವ ಸಾಧನೆಗಳನ್ನು ಮಾಡ್ತು, ಅದನ್ನು ನೋಡಿ ಸದ್ಯದ ಪರಿಸ್ಥಿತಿ ಮತ್ತು ಯಾಕೆ ಈ ರೀತಿಯ ಹೇಳಿಕೆ ಬರ್ತಾ ಇದೆ, ಈ ನಿಟ್ಟಿನಲ್ಲಿ ನಾವು ಚರ್ಚೆಯನ್ನು ಆರಂಭ ಮಾಡೋಣ. ಸರ್, ಮುಖ್ಯವಾಗಿ ತಮಗೆ ತಾವು ಮೂಲತಃ ಈಗ ಕಾಂಗ್ರೆಸ್ ಪಕ್ಷದ ವಕ್ತಾರರಾದ್ದರಿಂದ ಕಾಂಗ್ರೆಸ್ ಪಕ್ಷದ ಒಂದು ಕಿರುನೋಟವನ್ನು ನೀವು ಇಲ್ಲಿವರೆಗೂ ನೀವು ನೋಡಿದ ನಿಮ್ಮ ಅನುಭವಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷದ ಒಂದು ಕಿರುನೋಟವನ್ನು ಹೇಳುವುದಾದರೆ ಯಾವ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನನಗೆ ಕಿರುನೋಟ ಅಂದರೆ ನಿಮಗೆ ನಿಮ್ಮ ಜ್ಞಾನಕ್ಕೆ ತಿಳಿದ ಹಾಗೆ, ನಿಮ್ಮ ಅನುಭವಕ್ಕೆ ಬಂದ ಹಾಗೆ ನನಗೆ ಪ್ರಶ್ನೆ ಉತ್ತರ ಯಾವ್ದಕ್ಕೆ ಹೇಳಬೇಕು ಅಂತ ಅರ್ಥ ಆಗಲಿಲ್ಲ. ಎಸ್ ಸರ್, ಖಂಡಿತ ಸ್ಪಷ್ಟವಾಗಿ ಹೇಳುವ. ಕಾಂಗ್ರೆಸ್ ಮುಕ್ತ ಭಾರತ, ಅದಕ್ಕೆ ನಾವು ಆಮೇಲೆ ಬರುವ ಅಂತ ನಿಮ್ಮ ಪ್ರಶ್ನೆ ನಿಮ್ಮದಂತೇಳಿ ಅಲ್ಲ, ಒಂದು ಟೈಟಲ್ ಕೊಟ್ಟಿದ್ದೀರಿ. ಅದು ಸಾಧ್ಯವೇ? ಅಲ್ಲ, ಖಂಡಿತ ನಾವು ಆ ವಿಚಾರಕ್ಕೆ ಇನ್ನೂ ಬರಲಿಲ್ಲ. ಈಗ ಮೊದಲು ಕಾಂಗ್ರೆಸ್ನ ಒಮ್ಮೆ ಪರಾಮರ್ಶೆ ಮಾಡಿಕೊಂಡು ಮುಂದಕ್ಕೆ ಆ ಪ್ರಶ್ನೆ. ಮತ್ತೆ ಎಲ್ಲಕ್ಕಿಂತ ಮೊದಲು ಒಂದು ಮಾತನ್ನ ಬಹಳ ಸ್ಪಷ್ಟಪಡಿಸಬೇಕಾಗತ್ತೆ. ಚುನಾವಣಾ ರಾಜಕೀಯದಲ್ಲಿ ಸೋಲು ಸಹಜ, ಸ್ವಾಭಾವಿಕ. ಖಂಡಿತ ಖಂಡಿತ. ಬಹುತೇಕ ಸಂದರ್ಭಗಳಲ್ಲಿ ಸೋಲು ಅನಾಥ ಆಗ್ತದೆ, ಅದಕ್ಕೆ ಯಾರು ದಿಕ್ಕಿರುವುದಿಲ್ಲ, ಅದನ್ನು ಒಪ್ಕೊಳ್ಳಿಕ್ಕೆ ಯಾರು ತಯಾರಿರುವುದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಮುಕ್ತ ಭಾರತ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರೋದು BJP ಪಕ್ಷ, ಭಾರತೀಯ ಜನತಾ ಪಕ್ಷ. ಒಂದು ಮಾತನ್ನು ಬಹಳ ಗಮನಿಸಬೇಕಿಲ್ಲಿ. ಅವರು ಕಾಂಗ್ರೆಸ್ ಮುಕ್ತ ಭಾರತ, ಅಫ್ಕೋರ್ಸ್ 10 ವರ್ಷಗಳ ನಮ್ಮ ಆಡಳಿತದ ನಂತರ BJP ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ, ಒಪ್ಕೊಳ್ಬೇಕು. ನಾವು ಕನಿಷ್ಠದಲ್ಲಿ ಕನಿಷ್ಠ ಮಟ್ಟಕ್ಕೆ ಇಳಿದ್ದೇವೆ, ಒಪ್ಕೊಳ್ತೇವೆ. ಹೌದು, ನಮ್ದೇನೋ ದೌರ್ಬಲ್ಯಗಳಿರ್ಬೋದು, ತಪ್ಪುಗಳಿರ್ಬೋದು, ಸರಿಪಡಿಸ್ಕೊಳ್ತಕ್ಕಂಥ ಅವಕಾಶ. ಅದರ ಅರ್ಥ ಕಾಂಗ್ರೆಸ್ ಮುಗ್ದಿದೆ ಅಂತಲ್ಲ. ಕಾಂಗ್ರೆಸ್ ಮುಗ್ದಿದೆ ಅಂತ ಯಾರು ಎನ್ಸ್ಕೊಳ್ಳೋದು ಬೇಡ, ಅದನ್ನ ಆಲೋಚನೆ ಮಾಡೋದು ಬೇಡ. ಅದೇ ಉತ್ತರ ದೆಹಲಿಯ ಚುನಾವಣೆಯಲ್ಲಿ, ಅವರ ಮೂಗಿನ ನೇರಕ್ಕೆ ನಡೆದ ದೆಹಲಿಯ ಚುನಾವಣೆಯಲ್ಲಿ ಏನಾಯ್ತು ತಮಗೆಲ್ಲ ಅದ್ರ ಬಗ್ಗೆ ಆಮ್ ಆದ್ಮಿ ಅಂತ, ಕಾಂಗ್ರೆಸ್ ಬಿಡಿ, ಆಮ್ ಆದ್ಮಿ ಅಂತಕ್ಕಂಥ ಒಂದು ಹೊಸ ಅಸ್ತಿತ್ವ ಆ ಸಂದರ್ಭ ನನ್ಗೆ ಗೊತ್ತಿಲ್ಲ, ಪೊಲಿಟಿಕಲಿ ರಿಜಿಸ್ಟರ್ಡ್ ಆರ್ ನಾಟ್, ನನ್ನ ಬಗ್ಗೆ ಅದ್ರ ಬಗ್ಗೆ ರಾಜಕೀಯ ಪಕ್ಷವಾಗಿ ನೋಂದಣಿಗೊಂಡಿತ್ತೋ ಇಲ್ಲೋ ನನ್ಗೆ ಗೊತ್ತಾಗುದಿಲ್ಲ, ನನ್ಗೆ ಗೊತ್ತಿಲ್ಲ. ಹಾಗೆ ಅಲ್ಲ, ಆ ದಿನ ಹಾಗೆ ನಂಗೆ ಗೊತ್ತಿಲ್ಲ, ನಂತರ ಬಂತೆ, ನನ್ಗೆ ಗೊತ್ತಿರಲಿಲ್ಲ. ನಾನು ಮೊದಲೇ ಹೇಳಿದೆ, ಅಂತ ಪಕ್ಷದ ಎದುರು ಹೀನಾಯ ಸೋಲನ್ನು ಅನುಭವಿಸ್ತು. ನರೇಂದ್ರ ಮೋದಿ ಅವರಂಥ ಬಲಿಷ್ಠ ನಾಯಕರುಗಳನ್ನ ಆ ಒಂದು 30 ಕಿಲೋಮೀಟರ್ ಸುತ್ತಾಡತೆಯ ದೆಹಲಿಯ ಪರಿಸರದಲ್ಲಿ ಗೆಲ್ಲಿಕ್ಕಾಗೋದು ಬಿಡಿ, ಹೀನಾಯವಾಗಿ ಸೋತರು. ಬಿಹಾರದಂಥ ರಾಜ್ಯದಲ್ಲಿ ಅವ್ರೇನು ಗೆಲ್ತೇವೆ ಅಂತೇಳಿ ಪ್ರಧಾನಮಂತ್ರಿ ಮೋದಿ ಅವರು ಹೇಳ್ಕೊಂಡು ಹೋದಲ್ಲಿ ಅವರಿಗೆ ಅಡ್ರೆಸ್ ಇಲ್ಲದೆ ಹೋದ್ರು. ಅವರ ವಿಳಾಸ ಪತ್ತೆ ಮಾಡಬೇಕಾದ್ರೆ ಅವ್ರನ್ನ ಹುಡುಕ್ಬೇಕಾಯ್ತು. ಇರ್ಲಿ, ಈಶಾನ್ಯ ರಾಜ್ಯದಲ್ಲಿ
ಈಶಾನ್ಯ ರಾಜ್ಯದಲ್ಲೇ ದೊಡ್ಡ ರಾಜ್ಯ ಒಪ್ತೇನೆ, ದೊಡ್ಡ ರಾಜ್ಯ ದೇಶದಲ್ಲ, ಈಶಾನ್ಯ ರಾಜ್ಯಗಳಲ್ಲಿ ದೊಡ್ಡ ರಾಜ್ಯ ಅಸ್ಸಾಂ ಒಪ್ತೇನೆ ನಾನು, ಅದರಲ್ಲಿ ದೊಡ್ಡದು. ಅಲ್ಲಿ 15 ವರ್ಷಗಳ ಸತತ ಕಾಂಗ್ರೆಸ್ ಆಳ್ವಿಕೆ ಇತ್ತು, ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಇರ್ತಕ್ಕಂಥದ್ದೇ ಬಂದಿತ್ತು. ಹೋದವರು ಯಾರು? ನಮ್ಮಲ್ಲಿ ಸಲ್ಲದೆ ಅಂತ ನಾನು ಹೇಳುವುದಲ್ಲ, ನಮ್ಮ ಒಳ ಜಗಳಗಳು ಇರ್ಬೋದು, ತಿದ್ದುಕೊಳ್ತಕ್ಕಂಥ ಮಾತು ಆಗ್ಲೇ ಹೇಳಿದ್ದೇನೆ. ನಮ್ಮಿಂದ ಬಿಟ್ಟು ಹೋದವರ ಸಹಜ ಸಹಕಾರಗಳಿಂದ ಅವರು ಸಹಕಾರದಿಂದ ಗೆದ್ರೆ ಹೊರತು ಬಿಜೆಪಿ ಇಟ್ಸ್ ಓನ್ ನೋ, ಎಲ್ಲಿಯೂ ಬರಲಿಲ್ಲ. ಕೇರಳದಲ್ಲಂತೂ ಅಕೌಂಟ್ ಓಪನ್ ಮಾಡಿದ್ದೇ ಸಾಹಸ. ಬಹುಶಃ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅಕೌಂಟ್ ಓಪನ್ ಮಾಡಿದಾಗ ಒಬ್ಬ ಬಡ ಮಹಿಳೆಗೆ ಸಂತೋಷ ಪಡುವ ರೀತಿಯಲ್ಲಿ ಬೀಗಿದ್ರು ಈ ರಾಷ್ಟ್ರದ ಎಲ್ಲ ಮಹಾನ್ ನಾಯಕರುಗಳು. ಒಂದು ರಾಜ್ಯದಲ್ಲಿ ಅಕೌಂಟ್ ಓಪನ್ ಮಾಡಿದ್ದೇವೆ ನಾವು ಅಂತಕ್ಕಂಥನೇ ಒಂದು ಸಾಧನೆ ಅಂತಕ್ಕಂಥ ಮಾಡಿದ್ರು. ಬಹುಶಃ ಅವರ ಸಾಧನೆಗಳಿಗೆ ಮೊನ್ನೆ ಚುನಾವಣೆಗೆ ರಾಜ್ಯವಾರು ಉತ್ತರಗಳನ್ನು ನಾನು ಹೇಳುವುದಾದರೆ, ಎಂದೂ ರಿಪೀಟ್ ಆಗದ ಕೇರಳದಲ್ಲಿ 2 ಬಾರಿ ನಾವು ರಿಪೀಟ್ ಆಗಿದ್ದೆ. 10 years ಬಂದಿತ್ತು, 10 ವರ್ಷ ಇತ್ತು. ಬಹುಶಃ ಕೇರಳ ತಮ್ಗೆಲ್ಲರಿಗೂ ಗೊತ್ತು, 2% ಓಟಲ್ಲಿ ಆಚೆ ಈಚೆ ಆಗ್ತಕ್ಕಂಥ ತಮಗೆ ಬಹಳ ಸ್ಪಷ್ಟವಾಗಿ ತಾವು ಅದನ್ನು ಬಹುಶಃ ಹೇಳ್ಬೋದು. ಆದರೂ ನಾವು 2 ಬಾರಿ ಬಂದಿದ್ವಿ, ಸಹಜ. ಇವರ ಬಹುಶಃ ಅಸ್ಸಾಮಿಗೆ ನಮ್ಮ ಪಾಂಡಿಚೇರಿ ಸಾಕು ಅನಿಸ್ತದೆ. ಕಾಂಗ್ರೆಸ್ ಕಳ್ಕೊಂಡದ್ದು ಹೌದು ಮೊದಲು, ಆದ್ರೂ ಬಂದಿತ್ತು ಮೊನ್ನೆ. ಕಾಂಗ್ರೆಸ್ ಕಳ್ಕೊಂಡಿತ್ತು, ಇಲ್ಲ ಅಂತಿಲ್ಲ, ವಾಪಸ್ ಬಂದಿತ್ತು. ಅಸ್ಸಾಮಿಗೆ ಸಾಕು ಕೇರಳಕ್ಕೆ ಕಲ್ದಿದ್ರು. ನಾನು ಕೇರಳಕ್ಕೆ ತುಲನೆ ಮಾಡ್ಲಿಕ್ಕೆ ಹೋಗಿದ್ರು, ಅಸ್ಸಾಮಿಗೆ ತುಲನೆ ಮಾಡ್ತೇನೆ ಬಂದದ್ದಕ್ಕೆ. ಅದು ಏನೇ ಇದ್ರು ಕಾಂಗ್ರೆಸ್ ಮುಕ್ತ ಭಾರತ ಅಂತಕ್ಕಂಥ ಮಾತು ಭಾರತೀಯ ಜನತಾ ಪಕ್ಷದ ನಾಯಕರ ಬಾಯಲ್ಲಿ ಬಾರದೇ ಇದ್ರೆ ಅದು ದೇಶಕ್ಕೆ, ಅವರ ಪಕ್ಷಕ್ಕೆ, ರಾಷ್ಟ್ರಕ್ಕೆ ಎಲ್ಲರಿಗೂ ಅದು ಸುಖ ಸಮೃದ್ಧಿಯನ್ನು ನೀಡ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇವತ್ತು ಅವರು ಇವತ್ತು ಆಧಾರ್ ಅಂತ ಹೇಳ್ಕೊಂಡು ನಮ್ಮನ್ನ ಆ ದಿವಸ ಕಾಂಗ್ರೆಸ್ ಪಕ್ಷ ತಂದಂತ ಆಧಾರ್ ಕಾರ್ಯಕ್ರಮವನ್ನ ಕಂಡ ತುಂಡ ವಿರೋಧ ಮಾಡಿ ಚುನಾವಣೆ ಎದುರಿಸಿದ್ರು. ಕೇವಲ 2 ವರ್ಷದ ಕೆಳಗೆ ಕಂಡ ತುಂಡ ಚುನಾವಣೆ ಮಾಡಿದ್ರು. ಇವತ್ತು ಆಧಾರ್ ಇಲ್ಲದಿದ್ರೆ ಆಧಾರವೇ ಇಲ್ಲ ನಮ್ಗೆ, ನಾವು ಗಿನ್ನೆಸ್ ದಾಖಲೆಗೆ ಇದರಿಂದ ಹೋಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾವ ಕಾರ್ಯಕ್ರಮವನ್ನು ಅವರು ಹೊಸದಾಗಿ ರೂಪಿಸಿದ್ದಾರೆ ಎಲ್ಲದಕ್ಕೂ ಏನು ನನಗೆ ಹೇಳಲಿಕ್ಕೆ ಶಬ್ದ ನೆನಪಾಗುವುದಿಲ್ಲ, ಟಚ್ ಮಾಡಿ ಕಾಪಿ ಮಾಡ್ತಾರೆ. ಅಂದ್ರೆ ಒಂದು ಅದಕ್ಕೆ ಹೊಸ ಕೋಟಿಂಗ್ಗಳನ್ನ ಕೊಟ್ಟು ಇವತ್ತು ತರ್ತಾ ಇರೋದು, ಹಳೆ ಹೆಸರುಗಳನ್ನ ತೆಗಿತಕ್ಕಂಥದ್ದು. ಎಷ್ಟು ಸಾಧ್ಯ, ಎಷ್ಟು ಸತ್ಯ, ಎಷ್ಟು ಅದು ಸಿಂಧು ಅಂತಕ್ಕಂಥ ನಾನೇನು ಉತ್ತರ ಹೇಳಲಿಕ್ಕೆ ಹೋಗುದಿಲ್ಲ. ಅದಕ್ಕೆ ನಾನು ಆ ಮಟ್ಟದಲ್ಲಿ ಇಲ್ಲ, ಅದಕ್ಕೆ ಉತ್ತರ ಹೇಳತಕ್ಕಂಥ ಮಟ್ಟದ. ಆದ್ರೆ ಚರ್ಚೆ ವಿಷಯಕ್ಕಿಂತ ಹೆಚ್ಚು ನೈತಿಕತೆ ಬಗ್ಗೆ ಮಾತಾಡ್ಲಿ, ಅಷ್ಟು ಮಾತ್ರ ನಾನು ಹೇಳಲಿಕ್ಕೆ. ಖಂಡಿತ ಸರ್. ಈ ವಿಷಯವಾಗಿ ನಾನು ಶ್ರೀರಾಜ್ ಗುಡಿ ಅವ್ರಿಗೂ ಒಂದು ಪ್ರಶ್ನೆ ಮಾಡ್ತೀನಿ ಸರ್. ಸುಮಾರಾಗಿ ಇಂದಿರಾ ಗಾಂಧಿ ಅವರ ನಿಧನ ನಂತರ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗುವಂತಹ ಸಮಯದಲ್ಲಿ ಬಿಜೆಪಿದು ಆಗ ಲೋಕಸಭೆಯಲ್ಲಿ ಮೋಸ್ಟ್ಲಿ 2 ಸೀಟ್ ಇತ್ತು ಅಂತ ಸರ್. ಅದು ಆಗ ಇಂದಿರಾ ಗಾಂಧಿ ಅವರ ಸಾವಿನ ನಂತರದ ಸಿಂಪತಿಕ್ ಆಗಿರ್ಬೋದು ಅಥವಾ ಇನ್ನೊಂದು ಏನೇ ಆಗಿರಲಿ, ಆ ಟೈಮಲ್ಲಿ ಕಾಂಗ್ರೆಸ್ನವರು ನಾವು ಬಿಜೆಪಿ ಮುಕ್ತವನ್ನ ಭಾರತ ಮಾಡಿದ್ದೇವೆ ಅಂತ ಎಲ್ಲೂ ಹೇಳಿಕೆ ಕೊಡ್ಲಿಲ್ಲ. ಹೌದು, ನೈತಿಕ ದೃಷ್ಟಿಯಿಂದ ಅಲ್ಲ, ನಾವು ಒಂದು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಇವ್ರು 47 ಲೋಕಸಭೆಯಲ್ಲಿ ಸೀಟ್ ಇದ್ರೂ ಕೂಡ ಈ ಒಂದು ಪ್ರಚಾರದ ಭರಾಟೆಯಲ್ಲಿ, ಈ ಒಂದು ಹಿನ್ನೆಲೆಯಲ್ಲಿ ಮತ್ತೆ ದೊಡ್ಡ ಒಂದು ಹಿಂದೆ ಸಾಕಷ್ಟು ಅವರ ಸಂಘಟನೆಗಳ ಸಾಂಸ್ಕೃತಿಕ ಇನ್ನೊಂದು ಎಲ್ಲವೂ ಕೂಡ ಇದ್ರೂ ಕೂಡ ಒಮ್ಮೆ ಯಾಕೆ ಯೋಚನೆ ಮಾಡಿ ಈ ತರದ್ದು ಮಾತಾಡಬಹುದು, ಅಥವಾ ಬೇರೆ ಊಹಾಪೋಹಗಳಿಂದ ಈ ರೀತಿಯ ಹೇಳಿಕೆ ಉಟ್ಕೊಳ್ತಾ ಇದೆಯಾ, ಅಥವಾ ನೇರವಾಗಿ ಪ್ರಧಾನಿ ಮೋದಿ ಅವರ ಟೀಮ್ ನಿಂದ ಈ ರೀತಿಯಾದ ಹೇಳಿಕೆಗಳು ಉಟ್ಕೊಳ್ತಾ ಇದೆ? ಟೀಮ್ ನಿಂದ ಅಲ್ಲ, ಪ್ರಧಾನಮಂತ್ರಿಯವರು ಸ್ವತಃ ಇದನ್ನ ಘೋಷಣೆ ಮಾಡಿದ್ರು, ನಾವು ಭಾರತವನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಅನ್ನುವಂತ ಒಂದು ಘೋಷಣೆ. ಆದರೆ ತಾತ್ವಿಕವಾಗಿ ಈ ಘೋಷಣೆಯನ್ನ ನಾನು ಒಪ್ಕೊಳ್ಳೋದಿಲ್ಲ, ಅಕಾಡೆಮಿಕಲಿ ನಾನು ಇದನ್ನ ಒಪ್ಕೊಳ್ಳೋದಿಲ್ಲ ಈ ಘೋಷಣೆಯನ್ನ. ಯಾಕೆ ಅಂತಂದ್ರೆ ವಿ ಹ್ಯಾವ್ ಅಕ್ಸೆಪ್ಟೆಡ್ ಅ ಮಲ್ಟಿ ಪಾರ್ಟಿ ಸಿಸ್ಟಮ್. ಇಫ್ ಎಟ್ ಆಲ್ ವಿ ಶುಡ್ ಸೇ ದಟ್ ಎ ಡೆಮೋಕ್ರಟಿ ಎಕ್ಸಿಸ್ಟ್ ಅಂತ ಏನಾದರೂ ಒಂದು ಡೆಮೋಕ್ರಟಿ ಒಂದು ಅಸ್ತಿತ್ವದಲ್ಲಿ ಇದೆ ಅಂತ ಹೇಳಬೇಕಾತಂದ್ರೆ ಅಲ್ಲಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎರಡೂ ಕೂಡ ಆಕ್ಟಿವ್ ಆಗಿರ್ಬೇಕಾಗತ್ತೆ. ಅದು ಒಂದು ಡೆಮೋಕ್ರಸಿಯ ನೈಜತೆಯಲ್ಲಿ. ಒಂದೇ ಪಕ್ಷ, ಒಂದೇ ವ್ಯಕ್ತಿ ಆಡಳಿತ ಬಹುಕಾಲ ಇದ್ದಾಗ ಬಹುಶಃ ಅಲ್ಲಿ ಡೆಮೋಕ್ರಟಿ ಎಕ್ಸಿಸ್ಟ್ ಆಗಿಲ್ಲ ಅನ್ನುವಂಥದ್ದು ಗಮನಕ್ಕೆ ಬರ್ತದೆ. ಅಥವಾ ಒಂದೇ ಪಕ್ಷ ಸತತವಾಗಿ ಗೆದ್ದರೆ, ಸತತವಾಗಿ ಗೆಲ್ತಾ ಅಂತ ಹೋಗ್ತಾ ಇದ್ದಾಗ ಸಂದರ್ಭದಲ್ಲಿಯೂ ಕೂಡ ಬಹುಶಃ ಡೆಮೋಕ್ರಸಿ ಜೊತೆ ಏನೋ ಒಂದು ಸಮಸ್ಯೆ ಇದೆ ಅನ್ನುವಂಥದ್ದು ಕಂಡು ಬರ್ತದೆ. ಯಾಕೆಂತಂದ್ರೆ ಬದಲಾವಣೆ ಅನ್ನುವಂಥದ್ದು ಒಂದು ಸಹಜವಾದ ಆಚರಣೆ ಇರುವಂಥದ್ದು. ಇದು ಒಂದು ಆಚಾರ. ಎರಡನೇದು, more than 65% of our total population is below the age of 35. ಹೌದಾ? ಹೀಗಾಗಿ ಈಗ ಈ ಒಂದು ರೇಂಜ್ನಲ್ಲಿ ನೀವು ನೋಡ್ತಾ ಹೋದರೆ 35 ವರ್ಷದ ಒಳಗಿನವರ ಸಂಖ್ಯೆಯನ್ನು ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಆ ಒಂದು ಜನತೆ ಆಸ್ಪಿರೇಷನ್ಸ್ ಏನು ಅನ್ನೋದಿದೆ, ಅದು ಅದರ ಜೊತೆ ಯಾರು ಹೋಗ್ತಾ ಇದ್ದಾರೋ ಅವ್ರ ಜೊತೆ ಆ ಒಂದು
ವರ್ಗ ಹೋಗ್ತಾ ಇದೆ. ಓಕೆ. ಈ ಹಿಂದಿನಿಂದ ನಡೆದುಕೊಂಡು ಬಂದಂಥ 35+ ವಯಸ್ಸಿನ ಜನರ ಜೊತೆ ಅವರು ಸಾಕಷ್ಟು ಹೋರಾಟಗಳನ್ನು ಕಂಡಿದ್ದಾರೆ, ಸಾಕಷ್ಟು ಬದಲಾವಣೆ ಕಂಡಿದ್ದಾರೆ. ಯಾಕೆಂದರೆ ಕಳೆದ 30-35 ವರ್ಷದಲ್ಲಿ ಈ ದೇಶದಲ್ಲಿ ಯಾವುದೇ ಒಂದು ದೊಡ್ಡ ಮೂವ್ಮೆಂಟ್ ನಡೀಲಿಲ್ಲ. ಅಣ್ಣಾ ಹಜಾರೆ ಮೂವ್ಮೆಂಟ್ ಅನ್ನು ಒಂದು ಮಟ್ಟಕ್ಕೆ ಬಂದರೂ ಕೂಡ ಅದು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಈ ದೇಶದಲ್ಲಿ ಮಂಡಲ್ ಕಮಿಷನ್ ವರದಿ ಬಂದು ಹೋಯ್ತು, ಎಮರ್ಜೆನ್ಸಿ ಬಂದು ಹೋಯಿತು, ಅತ್ಯಂತ ದೊಡ್ಡ ಪ್ರಮಾಣ ಇಡೀ ದೇಶವನ್ನೇ ತಲ್ಲಣ ಮಾಡಿದಂಥ ಒಂದು ಮೂಮೆಂಟ್, ಒಂದು ಚಳುವಳಿಗಳ ಮುಖಾಂತರ ಒಂದು ಹುಟ್ಟುಕೊಂಡು, ಚಳುವಳಿ ಮುಖಾಂತರ ವಿಚಾರಗಳು ಹುಟ್ಟುಕೊಂಡು, ವಿಚಾರಗಳ ಜೊತೆ ರಾಜಕೀಯ ಜೀವನವೂ ಕೂಡ ಸಾಕಷ್ಟು ಜನರು ಶುರು ಆಯಿತು. ಅವರು ಒಂದು ತಾತ್ವಿಕ ಬದ್ಧತೆಯ ಜೊತೆ ಅವರು ಬಂದಂತಹ ಸಂದರ್ಭ ಇದೆ. ಅದು ಬಹುಶಃ ಈ ಒಂದು ಸಂದರ್ಭದಲ್ಲಿ ಈ IT ಯುಗದಲ್ಲಿ ಏನು ನಾವೊಂದು ಪಾರ್ಟಿಗಳನ್ನ ಕಾಣ್ತಾ ಇದ್ದೇವೋ ಅಥವಾ ಒಂದು ಪೊಲಿಟಿಕಲ್ ವ್ಯೂ ಅನ್ನು ಕಾಣ್ತಾ ಇದ್ದೇವೋ, ಇದರಲ್ಲಿ ಇದರ ಕೊರತೆ ಇದೆ, ಐಡಿಯಾಲಜಿಕಲ್ ಲೀನಿಯನ್ಸಿಯ ಕೊರತೆ ಇದೆ. ಹೀಗಾಗಿ ಅದು ಒಂದು ಸಮಸ್ಯೆ ಇಲ್ಲಿರುವಂಥದ್ದು. ಎರಡನೇದಾಗಿ, ಯಾಕೆ ಒಂದು ಪಕ್ಷವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿಬಿಡಬೇಕು? ಈ ರಿವೆಂಜ್ ರಾಜಕಾರಣ ಏನಾದರೂ ಇದು ರಿವೆಂಜ್ ರಾಜಕಾರಣ ಅನ್ನೋದಿಲ್ಲ. ನಾನು ಒಂದು ರಾಜಕೀಯ ಒಂದು ಇಲೆಕ್ಷನ್ ಟೈಮ್ನಲ್ಲಿ ಇಲೆಕ್ಷನ್ ಅನ್ನುವಂಥದ್ದು ಒಂದು ಹಬ್ಬ, ಅದು ಹೌದಾ? ಅಲ್ಲಿ ನೀವು ಘೋಷಣೆ ಮಾಡ್ತೀರಿ, ಅಲ್ಲಿ ರಾಜಕಾರಣ ಮಾಡ್ತದೆ, ಅಲ್ಲಿ ಹೋಗಿ ಹೌದು ಕೊಡೋದಾಗತ್ತೆ. ಒಂದು ಅಗ್ರೆಸಿವ್ನೆಸ್ ನೀವು ತೋರಿಸ್ತಾ ಇದ್ರೆ ಬಹುಶಃ ನಿಮ್ ಜೊತೆ ಆ ಕ್ರೌಡ್ ಅನ್ನ ಪುಲ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಈ ಕ್ರೌಡ್ ಪುಲ್ ಮಾಡ್ಲಿಕ್ಕೆ ಅದು ಯಾವುದೇ ಪಾರ್ಟಿ ಇರಲಿ, ಲೆಫ್ಟ್, ರೈಟ್, ಸೆಂಟರ್, ಕಾಂಗ್ರೆಸ್, BJP ಅಥವಾ ಆಮ್ ಆದ್ಮಿ, ಯಾರೇ ಇರಲಿ, ಆ ರೀತಿ ಘೋಷಣೆಗಳನ್ನ ಮಾಡ್ತಾರೆ. ಒಂದ್ ಲೆವೆಲ್ ನಲ್ಲಿ ಪಿಚ್ ಹೈ ಆಗತ್ತೆ, ಟೋನ್ ಹೈ ಆಗ್ತದೆ, ಇವೆಲ್ಲವೂ ಸಹಜ ಬರ್ತದೆ ಇದು ಇಲೆಕ್ಷನ್. ಅದರ್ವೈಸ್ ಅದನ್ನ ಇಲೆಕ್ಷನ್ ಕರೀಲಿಕ್ಕೆ ಆಗೋದಿಲ್ಲ ನನಗೆ. ಸೊ ಆ ಒಂದು ಹಂತದಲ್ಲಿ ಒಂದು ಘೋಷಣೆ ಬಂತು, ಆಯ್ತು ಕಾಂಗ್ರೆಸ್ ಮುಕ್ತವನ್ನು ಮಾಡ್ತೇನೆ, ಬಿಕಾಸ್ ಅಗ್ರೆಸಿವ್ನೆಸ್ ಇತ್ತು, ಇನ್ನಷ್ಟು ಪುಷ್ ಮಾಡ್ಬೇಕಂತಿತ್ತು ಅವ್ರಿಗೂ ಕೂಡ. ಆ ಒಂದು ಸಂದರ್ಭದಲ್ಲಿ ಬಂದಂತ ಘೋಷಣೆ ಅದು. ಇನ್ ರಿಯಾಲಿಟಿ, ಇನ್ ಪ್ರಾಕ್ಟಿಕಲ್, ಇಸ್ ಇಟ್ ಪಾಸಿಬಲ್ ಅನ್ನುವಂತ ಒಂದು ಪ್ರಶ್ನೆ. ಸೊ ಬಹುಶಃ ಇದಕ್ಕೆ ಆನ್ಸರ್ ನೆಗೆಟಿವ್ ಆಗಿ ಬರ್ತದೆ ಒಂದು. ಎರಡನೇದಾಗಿ, ಒಂದೇ ಪಕ್ಷದ ಒಂದೇ ವ್ಯಕ್ತಿಯ ಆಡಳಿತ ಬಹುಕಾಲ ಇದ್ದಂಥ ಸಂದರ್ಭದಲ್ಲಿ ಕೂಡ ಅದು ಡೆಮೋಕ್ರಸಿಯ ಎಕ್ಸಿಸ್ಟೆನ್ಸ್ಗೆ ಸಮಸ್ಯೆ ಅನ್ನೋದನ್ನ ನಾನು ಹೇಳಕ್ ಬಯಸ್ತೇನೆ. ಹೀಗಾಗಿ ಒಂದು ಸರ್ಕಾರ ಅನ್ನುವಂಥದ್ದು ಆಕ್ಟಿವ್ ಆಗಿರ್ಬೇಕಾದ್ರೆ ಅಲ್ಲಿ ಅಪೋಸಿಷನ್ ಕೂಡ ಅಷ್ಟೇ ಆಕ್ಟಿವ್ ಆಗಿರ್ಬೇಕು. ಅಕಸ್ಮಾತ್ ಅಪೋಸಿಷನ್ ವೀಕ್ ಇದ್ದಂಥ ಸಂದರ್ಭದಲ್ಲಿ ಗವರ್ನೆನ್ಸ್ ನ ಪಾಲಿಸಿಗಳು ಕೂಡ ಅಷ್ಟೇ ವೀಕ್ ಆಗಿರ್ತವೆ. ಪ್ರತಿ ಸಾರಿ ನೀವು ಇಫ್ ಯು ಡೋಂಟ್ ಮೇಕ್ ಯುವರ್ ಪ್ರೈಮ್ ಮಿನಿಸ್ಟರ್ ಆನ್ಸರಬಲ್, ಸೊ ದೆನ್ ಐ ಥಿಂಕ್ ದೇರ್ ಇಸ್ ಅ ಪ್ರಾಬ್ಲಮ್ ವಿತ್ ಸಿಸ್ಟಮ್ ಅಂತ ಹೇಳಿ. ಸೊ ಅಂತ ಒಂದು, ಈಗ ನಮ್ಮಲ್ಲಿ ನೋಡಿ ಡ್ಯುಯಲ್ ಇದನ್ನೇನೆ ನಮ್ದು ಬೈ ಕ್ಯಾಮರಲ್ ಸಿಸ್ಟಮ್ ಅಂತ ಕರಿತೇವೆ. 2 ಸಭೆಗಳಿದೆ, ಹೌದಾ? ಯಾಕೆ? ಇದು ಚೆಕ್ ಅಂಡ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಅಲ್ಲಿಂದ ಬಂದಂತ ಸಂದರ್ಭದಲ್ಲಿ ಈ ಒಂದು ಹಂತದಲ್ಲಿ ರಾಜ್ಯಸಭೆಯಲ್ಲಿ ಅದನ್ನ ವಿಮರ್ಶೆಗೊಳಪಡಿಸ್ತೇವೆ ನಾವು ಇನ್ನೊಂದ್ಸಾರಿ. ಯಾಕೆ 2 ಸಾರಿ? ಇದರಲ್ಲಿ ಇಷ್ಟಿಷ್ಟು ಮಿಸ್ಟೇಕ್ಸ್ ಇದೆ ಸರ್ಕಾರಕ್ಕೆ, ಮತ್ತೆ ವಾಪಸ್ ಹೋಗಿ ಹೇಳ್ತೇವೆ ನಾವು. ಮತ್ತೆ ಅದು ಜನಾಭಿಪ್ರಾಯ ಸಂಗ್ರಹಣೆ ಕೂಡ. ಹೌದು. ಎಂಟೈರ್ ಯುರೋಪಿಯನ್ ಡೆಮೋಕ್ರಸಿನಲ್ಲಿ ಈ ರೀತಿಯಾದಂತ ಒಂದು ಬಂದಿದೆ. ನಿಮ್ಗೆ ಗೊತ್ತಿರಲಿ, ಇಟಲಿಯಲ್ಲಿ ಕೂಡ ಡ್ಯುಯಲ್ ಇದಿದೆ, ಎರಡು ಹೌಸ್ ಪಾರ್ಲಿಮೆಂಟ್ ಇದೆ. ಅಲ್ಲಿ ಕೂಡ ಅಲ್ಲಿ ಕಳೆದ ಸುಮಾರು 4-6 ವರ್ಷಗಳಲ್ಲಿ ಯಾವುದೇ ಒಂದೇ ಒಂದು ಬಿಲ್ ಪಾಸ್ ಕೊಟ್ಟಿಲ್ಲ ಅಪ್ಪರ್ ಹೌಸ್. ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಒಂದು ಮಲ್ಟಿ ಪಾರ್ಟಿ ಡೆಮೋಕ್ರಸಿನಲ್ಲಿ ನಾವು ಆ ರೀತಿಯಾದಂಥ ವ್ಯೂಸ್ ಅನ್ನ ನಾವು ತೆಗೆದುಕೊಂಡು ಬರ್ತೇವೆ, ಒಂದು ಐಡಿಯಾಲಜಿಕಲ್ ವ್ಯೂಸ್ ಅನ್ನ ತೆಗೆದುಕೊಂಡು ಬರ್ತೇವೆ. ಅಲ್ಲಿ ಅವರ ಎಕ್ಸಿಸ್ಟೆನ್ಸ್ ಇರಲೇಬೇಕಾಗತ್ತೆ. ಕೆಲವೊಂದಿಷ್ಟು ಜನ ಯಾರು ಹೋರಾಟಗಳಿಂದ ಬಂದಂಥವ್ರು ಇದ್ದಾರೆ, ಅವ್ರ ರಾಜಕಾರಣವನ್ನು ನಾನು ನೋಡಿದ್ದೇನೆ. ಈ ಕಮ್ಯುನಿಸ್ಟ್ ಮೂವ್ಮೆಂಟ್ನಿಂದ ಬಂದಂಥವರು ಇರ್ಬೋದು, ಗುರುದಾಸ್ ದಾಸ್ ಗುಪ್ತಾ ಅವರಂಥ ನಾಯಕರು, ಇಂದ್ರಜಿತ್ ಗುಪ್ತಾ ಇರ್ಬೋದು, ಮತ್ತು ಸೋಮನಾಥ್ ಚಟರ್ಜಿ, ಇವರೆಲ್ಲ ಈಗ ನೋಡಿ ಒಂದು ಪಾರ್ಲಿಮೆಂಟ್ನಲ್ಲಿ ಆ ಪಾರ್ಲಿಮೆಂಟನ್ನು ಯಾಕೆ ಮತ್ತು ಹೇಗೆ ನಡೆಸಬೇಕು ಅನ್ನುವಂಥದ್ದು ಈ ರೀತಿಯ ಹಿರಿಯ ತಲೆಗಳಿಗೆ ಗೊತ್ತಿದೆ. ಇವರದು ಬೈ ನಂಬರ್ ಇವ್ರದ್ದು ಪ್ರೆಸೆನ್ಸ್ ಕಡಿಮೆ ಇರಬಹುದು, ಆದರೆ ಒಂದು ಡೆಮೋಕ್ರಸಿಯ ಎಕ್ಸಿಸ್ಟೆನ್ಸ್ಗೆ ಅವ್ರದ್ದು ಬಹಳ ದೊಡ್ಡ ಕೊಡುಗೆ ಇದೆ. ಈಗ ನಾನು ಪಾರ್ಟಿಯನ್ನೇ ನಾನು ಅಲ್ಲಿ ಐ ಮಸ್ಟ್ ಟೆಲ್ ಯು, ಬಾಸುದೇವ್ ಆಚಾರ್ಯ ಎವ್ರಿ ಸಿಂಗಲ್ ಟೈಮ್ ಯಾವುದೇ ಬಿಲ್ ಹೋಗ್ತಾ ಇರೋ ಸಂದರ್ಭದಲ್ಲಿ ಪ್ರತಿ ಸಾರಿನೂ ಡಿವಿಷನ್ ಆಫ್ ವೋಟ್ಸ್ ಅಮೆಂಡ್ಮೆಂಟ್, ಎವ್ರಿ ಟೈಮ್ ಅವ್ರ ಸೀಟ್ ಮೇಲೆ ಕೂಡೋದಕ್ಕಿಂತ ಹೆಚ್ಚಿಗೆ ವೆಲ್ನಲ್ಲೇನೆ ಕಳೆದ್ರು. ಇವತ್ತು ಮುನ್ಮೂನ್ ಸಿಂಗ್ ಅವ್ರನ್ನ ಸೋಲಿಸಿ ಇವತ್ತು ಬಾಂಕುಡ ಲೋಕಸಭಾ ಕ್ಷೇತ್ರದಿಂದ ಆರಿಸಿ ಬರ್ತಾರೆ. ನಾನು ಕೇಳಬೇಕಾಗಿದೆ, ಇನ್ ವಾಟ್ ವೇ ಶಿ ಇಸ್ ರಿಪ್ಲೇಸಿಂಗ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಬಾಸುದೇವ್ ಆಚಾರ್ಯ?
ಅದು ಸಾಧ್ಯ ಇಲ್ಲ. ಸೊ ಒಂದು ಜನತೆ, ಒಬ್ಬ ವ್ಯಕ್ತಿ ಅಲ್ಲಿ ನಾನು ಒಂದು ರಿಪ್ರೆಸೆಂಟೇಟಿವ್ ಆಗಿ ಬಂದಂಥ ಸಂದರ್ಭದಲ್ಲಿ ಒಂದು ತತ್ವವನ್ನು ಹಿಡ್ಕೊಂಡು ಬಂದಿರ್ತಾನೆ. ಹೀಗಾಗಿ ನಾನು ಒಂದು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಆಗಿರುವಂಥ ಸಂದರ್ಭದಲ್ಲಿ ಚುನಾವಣೆ ಘೋಷಣೆಗಳು, ಚುನಾವಣೆಯ ಒಂದು ಹುರುಪಿನಲ್ಲಿ ನಾನು ಕೆಲವೊಂದಿಷ್ಟು ಘೋಷಣೆ ಮಾಡ್ತೇನೆ. ನನ್ನದೇ ಆದಂಥ ಕಾರ್ಯಕರ್ತರನ್ನ ಮುಂದೆ ತರಬೇಕಾಗತ್ತೆ, ಅವ್ರದ್ದೇ ಒಂದು ಕ್ರೌಡನ್ನು ಮುಂದೆ ತರಬೇಕಾಗತ್ತೆ. ಸರ್, ನಾವು ಚರ್ಚೆಯನ್ನು ಮುಂದುವರ್ಸೋಣ, ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಮುಕ್ತ ಭಾರತ ಸಾಧ್ಯವೇ ಅಂತಕ್ಕಂಥ ವಿಷಯದಲ್ಲಿ ಸಾಕಷ್ಟು ಗಂಭೀರವಾದಂಥ ನೈತಿಕ ಪ್ರಜ್ಞೆಯಲ್ಲಿ ಇವತ್ತಿನ ರಾಜಕೀಯದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳು ವೈಚಾರಿಕವಾಗಿ ಮತ್ತು ಮಾನಸಿಕವಾಗಿಯೂ ಕೂಡ ಆಗ್ತಾ ಇದೆ ಅನ್ನೋ ನೆಲೆಗಿಟ್ಟಿನಲ್ಲಿ ಚರ್ಚೆ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಕಾಂಗ್ರೆಸ್ ಮುಕ್ತ ಭಾರತ ಸಾಧ್ಯವೇ ವಿಶೇಷ ಕಾರ್ಯಕ್ರಮದಲ್ಲಿ ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಎಸ್ ವೀಕ್ಷಕರೇ, ಇವತ್ತು ದೇಶದಾದ್ಯಂತ ಬಿಜೆಪಿಯ ನಾಯಕರು ಕಾಂಗ್ರೆಸ್ ಮುಕ್ತ ಭಾರತವನ್ನು ನಿರ್ಮಾಣ ಮಾಡ್ತೇವೆ, ಅತ್ಯುನ್ನತವಾದಂಥ ಅಭಿವೃದ್ಧಿಯತ್ತ ಕಾಂಗ್ರೆಸ್ನ ಹೊರಗಿಟ್ಟು ನಾವು ನಿಮ್ಮನ್ನು ತೆಗೆದುಕೊಂಡು ಹೋಗ್ತೇವೆ ಅಂತಕ್ಕಂಥ ದೊಡ್ಡ ಆಶ್ವಾಸನೆಗಳನ್ನು, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಚರ್ಚೆ ಆಗ್ತಿದೆ. ಕಾರ್ಯಕ್ರಮವನ್ನು ಮುಂದುವರ್ಸೋಣ ಬನ್ನಿ. ಸರ್, ಈಗ ಬಹಳ ಮುಖ್ಯವಾಗಿ ನಮ್ಮ ರತ್ನಾಕರ್ ಮಟ್ಟಾರು ಅವರು ಕೂಡ ಕರೆ ಮಾಡಿದ್ದಾರೆ. ಕಾಂಗ್ರೆಸ್ ಮುಕ್ತ ಭಾರತದಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಯಾವ ರೀತಿಯಾಗಿ ಈ ಶೀರ್ಷಿಕೆಗೆ ಕೊಡ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಲೈನಲ್ಲಿ ಇದ್ದಾರಲ್ಲ ಸರ್? ಹಲೋ ಸರ್, ನಮಸ್ತೆ. ಸರ್, ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಅಂತಕ್ಕಂಥ ಬಿಜೆಪಿಯ ಎಲ್ಲ ನಾಯಕರುಗಳ ಭರವಸೆಯ ಮಾತಿನ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಬಹಳ ಮುಖ್ಯವಾಗಿ ಕರೆ ಮಾಡಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು. ಈಗ ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡುವ ತಮ್ಮ ಉದ್ದೇಶ ಏನು ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಬೇಕಿತ್ತು. ನಿಮ್ಮ ಮಾತಿನಲ್ಲೇ ಅದರ ಉತ್ತರ ಉಂಟು. ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕೆನ್ನುವುದು ಜನರ ಆಶಯ. ಸ್ವಾತಂತ್ರ್ಯ ಬಂದ 1947ರಿಂದ ಇವತ್ತಿನವರೆಗೆ ಕಾಂಗ್ರೆಸ್ಸೇತರ ಸರ್ಕಾರಗಳು ಆಡಳಿತ ಮಾಡಿದ್ದು ಬಹಳ ಕೆಲವು ವರ್ಷಗಳಷ್ಟು ಮಾತ್ರ. 6 ವರ್ಷ ವಾಜಪೇಯಿ ಅವರು, ಒಂದಷ್ಟು 77ರಿಂದ 80ರ ತನಕ ಮೊರಾರ್ಜಿ ದೇಸಾಯಿ ಇರ್ಬೋದು ಅಥವಾ ಇನ್ನಿತರ ಪ್ರಧಾನಮಂತ್ರಿಗಳು. ಆನಂತರ ಮಧ್ಯದಲ್ಲಿ ಮತ್ತೊಂದು ವಿ.ಪಿ. ಸಿಂಗ್, ಚಂದ್ರಶೇಖರ್ ಸರ್ಕಾರಗಳನ್ನ ಬಿಟ್ರೆ ಇವತ್ತು ಮೋದಿ ಅವರ ಸರ್ಕಾರ ಉಳಿದೆಲ್ಲ ಅವಧಿಯಲ್ಲಿ ಈ ದೇಶವನ್ನ ಆಡಳಿತ ಮಾಡಿದವರು ಕಾಂಗ್ರೆಸ್. ಅಂದ್ರೆ ಈ ದೇಶದ ಜನ ಕಾಂಗ್ರೆಸ್ಗೆ ಈಗಾಗಲೇ ಬೇಸರವಾಗಿದ್ದಾರೆ. ಕಾಂಗ್ರೆಸ್ ಬೇಡ ಆಗಿದೆ ಈ ದೇಶದ ಜನಕ್ಕೆ ಬಿಜೆಪಿಯ ಪ್ರಕಾರವಾಗಿ. ಖಂಡಿತವಾಗಿ ಯಾವಾಗ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತದೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಮತ್ತು ಒಂದು ಆಡಳಿತವನ್ನ ಮಾಡ್ಲಿಕ್ಕೆ, ಸರಿಯಾಗಿ ಮಾಡ್ಲಿಕ್ಕೆ ಬರ್ತದೆ. ಜಗತ್ತಿನಲ್ಲಿ ಭಾರತ ಸರ್ವಶ್ರೇಷ್ಠ ರಾಷ್ಟ್ರ ಎಂದು ತೋರಿಸ್ಲಿಕ್ಕೆ ಬರ್ತದೆ. ವಿಜ್ಞಾನವಾಗಿ ಎಲ್ಲ ವಲಯಗಳಲ್ಲಿ ನಮ್ಮ ಯಾವುದು ಕೈಗಾರಿಕೆ ಆಗ್ಲಿ, ಕೃಷಿ ಆಗ್ಲಿ, ವಿಜ್ಞಾನವಾಗ್ಲಿ, ತಾಂತ್ರಿಕತೆ ಆಗ್ಲಿ, ಎಜುಕೇಶನ್ ಸಿಸ್ಟಮ್ ಆಗ್ಲಿ, ಏನಿದ್ರು ಕೂಡ ಭಾರತ ಯಾವ ದೇಶಕ್ಕೂ ಕಡಿಮೆ ಇಲ್ಲ. ಭಾರತ ಬಹಳಷ್ಟು ದೊಡ್ಡ ಸಾರ್ವಭೌಮ ರಾಷ್ಟ್ರ ಎಂಬ ಹೆಸರಿಗೆ ಶಕ್ತಿಯುತವಾದ ರಾಷ್ಟ್ರ ಆಗಿದೆ ಎಂಬುದನ್ನ ತೋರಿಸುವಂತ ಕೆಲಸವನ್ನ 2 ವರ್ಷಗಳಲ್ಲಿ ಇವತ್ತು ಪ್ರಥಮವಾಗಿ ದೇಶದ ಜನರ ಅರಿವಿಗೆ ಬರ್ತಾ ಇದೆ. ಎಸ್ ಸರ್, ಈಗ ಕಿಶನ್ ಹೆಗಡೆ ಅವರು ಕಾಂಗ್ರೆಸ್ ಮುಕ್ತ ಭಾರತದ ಬಿಜೆಪಿಯ ಪರ ಈ ವಾದಕ್ಕೆ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ದಯವಿಟ್ಟು ಉತ್ತರ ಕೊಡಿ. ಕಾಂಗ್ರೆಸ್ ಮುಕ್ತ ಭಾರತ ನಿಮ್ಮ ಕನಸೆ ಅಥವಾ ನಿಮ್ಮ ಉದ್ದೇಶವೇ? ಅರ್ಥ ಆಗ್ತಾ ಇಲ್ಲ. ಕನಸಾದರೆ ಹಗಲುಗನಸು ಅಂತ ಎನಿಸ್ಕೊಳ್ಳಿ, ನಿಮ್ಮ ಕನಸಲ್ಲೂ ಬೀಳಲಿಕ್ಕಿಲ್ಲ. ಯಾಕಂದರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಕ್ಕಂಥ ನಿಮ್ಮ ಉದ್ದೇಶಗಳು ಪತ್ರಿಕೆಗಳಿಗೆ ಸೀಮಿತವಾಗಿರಬೇಕೇ ಹೊರತು ಬಹುಶಃ ಮತ್ತಾವುದೇ ಕಾರ್ಯಕಾರಣ ಮಾಡಲಿಕ್ಕೆ ನಿಮ್ಮ ಮಾನಸಿಕವಾಗಿ ನೀವು ಕೇಳ್ಕೊಳ್ಳಿ ಒಂದು ಪ್ರಶ್ನೆ, ಸಾಧುವೆ ಅಂತಕ್ಕಂಥದ್ದು. ಯಾವತ್ತಾದರೂ ಒಂದು ರಾಜಕೀಯ ಪಕ್ಷವನ್ನು ಬಹುಶಃ ಚುನಾವಣೆ 2 ಚುನಾವಣೆ ಗೆಲುವಾದ ಕೂಡಲೇ ಬಹುಶಃ 2 ಚುನಾವಣೆ ಗೆಲುವಾದ ಕೂಡಲೇ ನಿಮ್ಮ ಬಾಯಿಗಳಿಂದ ಇಂಥ ಮಾತುಗಳು, ವಾಣಿಮುತ್ತುಗಳು ಉದುರ್ತವೆ ಅಂತೇಳಿ. ಆದರೆ ನಿಮ್ಮ ಆಡಳಿತದ ವೈಖರಿ ಮುಂದಿನ ದಿನಗಳಲ್ಲಿ ಹೇಗಿರಬಹುದು ಅಂತಕ್ಕಂಥದ್ದು ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ಆ ಸಾಮ್ಯತೆಗಳೇನು, ಅದರ ಬದ್ಧತೆಗಳೇನು, ಅದರ ಅಗತ್ಯತೆಗಳೇನು, ಅನಿವಾರ್ಯತೆಗಳೇನು ಅನ್ನೋದರ ಬಹುಶಃ ಆ ಕನಿಷ್ಠ ಜ್ಞಾನವೂ ಇಲ್ಲದಂಥ ಮಾತುಗಳು ಇದು ಅಂತ ಹೇಳಲಿಕ್ಕೆ ಬೇಸರ ಆಗ್ತದೆ. ಈ ದೇಶವನ್ನು ಆಳ್ತಕ್ಕಂಥ ಪಕ್ಷದಲ್ಲಿ ಇಂಥವರು ಇದ್ದಾರಲ್ಲ ಅಂತಕ್ಕಂಥದ್ದು, ಇಂಥ ನಾಯಕರುಗಳು
ಭಾರತ ಏನು ಕಾಂಗ್ರೆಸ್ ಮುಕ್ತ ಭಾರತವನ್ನು ಹೇಳ್ತೇವೆ ಅಂತಕ್ಕಂಥ ನಾಯಕರು ಇದ್ದಾರಲ್ಲ ಅಂತ ಹೇಳಿದ್ರೆ ಅದೇ ಬಹುಶಃ ಸಾಕು ನಿಮ್ಮ ನೈತಿಕ ದಿವಾಳಿತನಕ್ಕೆ, ನಿಮ್ಮ ರಾಜಕೀಯ ಅಧಪತನಕ್ಕೆ. ಇದಕ್ಕಿಂತ ದೊಡ್ಡ ದಾರಿ ಬೇಕಾಗಿಲ್ಲ, ಇನ್ನೊಂದು ಬ್ರಿಡ್ಜ್ ಬೇಡ ಅಂತಕ್ಕಂಥ ನನ್ನ ಭಾವನೆ. ಕಿಶನ್ ಅವರೇ, ಇದು ಭಾರತೀಯ ಜನತಾ ಪಾರ್ಟಿಯ ಕನಸಲ್ಲ, ಭಾರತೀಯ ಜನತಾ ಪಾರ್ಟಿಯ ಮಾತ್ರ ಕನಸು, ಭಾರತೀಯ ಜನತಾ ಪಕ್ಷದ ಮಾತ್ರ ಕನಸು ಮಾತ್ರ. ಇನ್ನೊಬ್ಬ ಶ್ರೀಸಾಮಾನ್ಯ ಯಾವತ್ತು ಒಬ್ಬ ಶ್ರೀಸಾಮಾನ್ಯ ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಬಗ್ಗೆ ಹೇಳಿಲ್ಲ. ಸ್ವಾಮಿ, ಚುನಾವಣೆಯ ಸೋಲಿನ ಬಗ್ಗೆ ಹೇಳುವುದಾದ್ರೆ ಬಿಜೆಪಿ ಇವತ್ತಿಗೆ ಸರ್ವನಾಶ ಆಗಿರ್ಬೇಕಾಗಿತ್ತು. ಚುನಾವಣೆಯ ಸೋಲುಗಳೇ ಒಂದು ರಾಜಕೀಯ ಪಕ್ಷಕ್ಕೆ ಜೀವಾಳ ಆಗುದಾದ್ರೆ ಚುನಾವಣೆಯ ಮುಖಾಂತರ ಇವತ್ತು ನೀವು ಸರ್ವನಾಶ ಆಗ್ಬೇಕಾಗಿತ್ತು. ನೀವು ಗೆದ್ದದ್ದು ಕಮ್ಮಿ, ಸೋತು ಸುಣ್ಣಾದವರು ನೀವು. ಒಂದು ಗೆಲುವಿಗೆ, ಒಂದು ಸೀಟಿಗೆ ಥ್ರಿಲ್ ಆಗ್ತಕ್ಕಂಥ ಪಕ್ಷ ನಿಮ್ದು. ನಿಮ್ಮ ನೈತಿಕ ದಿವಾಳಿತನವನ್ನು ಒಪ್ಕೊಳ್ಳಿ ರತ್ನಾಕರ್ ಹೆಗಡೆ ಅವರೇ. ಇದು ನೀವು ಮಾಡಿದ ತಪ್ಪಲ್ಲ, ನಿಮ್ಮ ಮೇಲಿನವರ ಮಾಡಿದ ತಪ್ಪನ್ನ ನೀವು ಒಪ್ಕೊಳ್ತಾ ಇದ್ದೀರಿ. ಇದು ಹೇಗಂತ ಹೇಳಿದ್ರೆ, ಈ ಕರಾವಳಿ ಜಿಲ್ಲೆಗೆ ಹೋಲಿಸೋದಾದ್ರೆ ಸರ್ಪದ ಹೆಣ ಸಿಕ್ಕಿದ್ರು ಸಂಸ್ಕಾರ ಮಾಡ್ಬೇಕಂತೆ ನಮ್ಮಲ್ಲಿ ಸಂಪ್ರದಾಯ. ಒಂದು ನಾಗ ಸಂಸ್ಕಾರ, ನಾಗನ ಕಳೆಬರ ಸಿಕ್ಕಿದ್ರೆ ಅದಕ್ಕೆ ಸಂಸ್ಕಾರ ಮಾಡ್ತಕ್ಕಂಥದ್ದು. ಹಾಗೆ ನಿಮ್ದಾಗಿದೆ. ನೀವು ಯಾರೋ ಮಾಡಿದ ತಪ್ಪಿಗೆ ನೀವು ಸಂಸ್ಕಾರಗಳನ್ನ ಮಾಡ್ತಾ ಇದ್ದೀರಿ. ಎಲ್ಲ ವ್ಯವಸ್ಥೆಗಳನ್ನ ಇಟ್ಕೊಂಡು ನಾವು ಬಂದಿದ್ದೇವೆ ಹೊರತು ಈ ರಾಷ್ಟ್ರವನ್ನು ಕಟ್ಟಿದವರು ನಾವು, ಈ ರಾಷ್ಟ್ರವನ್ನು ಮುನ್ನಡೆಸಿದವರು ನಾವು, ಈ ರಾಷ್ಟ್ರವನ್ನು ಮುನ್ನಡೆಸುವವರು ನಾವು. ಆ ಆತ್ಮವಿಶ್ವಾಸ ನಮ್ಗಿದೆ ರತ್ನಾಕರ್ ಹೆಗಡೆ ಅವರೇ. ಹಿಂದೆ ನಡೆಸಿದವರು, ಇಂದು ನಡೆಸುವವರು, ಮುಂದೆ ನಡೆಸುವವರು ಸಹಿತ ನಾವು ಅಂತಕ್ಕಂಥ ವಿಶ್ವಾಸ ಇದೆ. ಚುನಾವಣಾ ಸೋಲುಗಳು ತಾತ್ಕಾಲಿಕ ಅಂತಕ್ಕಂಥ ನಮ್ಮ ಗಮನದಲ್ಲಿರಲಿ. ಚುನಾವಣಾ ಸೋಲುಗಳು ತಾತ್ಕಾಲಿಕ ಅಂತಕ್ಕಂಥ ತಮ್ಮ ಗಮನದಲ್ಲಿರಲಿ. ತಾವು ಗೆದ್ದದ್ದು ಎಷ್ಟು ಬಾರಿ ಅಂತಕ್ಕಂಥ ನೆನಪಿಸ್ಕೊಳ್ಳಿ. ಕಾಂಗ್ರೆಸ್ ಪಕ್ಷ ಅಂದ್ರೆ ಇತ್ತು, ಒಂದು ಕಾಲದಲ್ಲಿ ಕಾಂಗ್ರೆಸ್ ಎಂಬ ಪಕ್ಷ ಇತ್ತು. 6 ವರ್ಷಗಳಿಂದ ಕಷ್ಟದಲ್ಲಿತ್ತು. ತಿರುಕನ ಕನಸು ಅಂತಕ್ಕಂಥದ್ದು ಬಹಳ ಪುರಾತನ ಕಾವ್ಯ, ಇದು ಕವನ. ಆ ಪುರಾತನ ಕವನಕ್ಕೆ ಇವತ್ತು ಮತ್ತು ನೀವು ಪಾಪ ತಪ್ಪಿಲ್ಲ. ಸತತ ಅಧಿಕಾರದ ದೂರ ಉಳಿದ ನಿಮಗೆ ತಿರುಕನ ಕನಸುಗಳು ಬಹಳ ಸಹಜವಾಗಿ ಬೀಳ್ತದೆ. ಆದ್ರೆ ಅದು ನೆನ್ಪಿಟ್ಟುಕೊಳ್ಳಿ, ತಿರುಕನ ಕನಸು ಎಂದೂ ನನಸಾದದ್ದಿಲ್ಲ ಅಂತಕ್ಕಂಥ ನೆನ್ಪಿಟ್ಟುಕೊಳ್ಳಿ ಅಂತಕ್ಕಂಥ ಒಂದು ಪಾಪ ನಿಮ್ ತಪ್ಪಲ್ಲ ಬಿಡಿ. ನೀವು ಯಾರನ್ನೋ ಒಂದು ಇದನ್ನ ಸಮರ್ಥನೆ ಮಾಡ್ಕೊಳ್ಬೇಕಾದ ಅನಿವಾರ್ಯತೆಯಲ್ಲಿ ನೀವಿದ್ದೀರಿ. ಆದ್ರಿಂದ ಅಲ್ಲ, ಅದಕ್ಕೆ ನೋಡಿ, ರಾಜಕೀಯ ವ್ಯವಸ್ಥೆಗಳು ಬೇರಿದೆ ಅಲ್ಲ. ನಿಮ್ಮ ಪಕ್ಷದ ಇತಿಹಾಸವೇ ಆಗಿದೆ ನಿಮ್ಮ ಪಕ್ಷದ್ದು. ನೀವು ಯಾತ್ರಿಕರಲ್ಲ, ಮಾಂತ್ರಿಕರು. ನೀವು ಇತಿಹಾಸವೇ ನಿಮ್ಮ ಪಕ್ಷದ ಆಗಿದೆ. ನೀವು ಯಾತ್ರಿಕರಲ್ಲ, ಮಾಂತ್ರಿಕರು. ನಿಮ್ಮ ಇತಿಹಾಸವೇ ಆಗಿದೆ. ನಿಮ್ಮ ಪಕ್ಷದ ಇತಿಹಾಸವೇ ಆಗಿರುವಾಗ ತಪ್ಪಿಲ್ಲ ಪಾಪ, ನಿಮ್ಮಿಂದ ಆಗುವಂತದಷ್ಟೇ. ಮುಂದಿನ ದಿನಗಳಲ್ಲಿ ತಂದಿದ್ದೀರಲ್ಲ, ಎಷ್ಟು ದಿನ ಜೈಲಲ್ಲಿ ಕುಳಿತವ್ರನ್ನ ನಿಮ್ಮ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದೀರಿ. ಇನ್ನೆಷ್ಟು ಜನರನ್ನ ಕರ್ಕೊಂಡು ಬರ್ತೀರಿ, ಇನ್ನೆಷ್ಟು ಜೈಲಲ್ಲಿ ಇದ್ದವ್ರನ್ನ ಕರ್ಕೊಂಡು ಬರ್ತೀರಿ. ನಿಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಹೇಳಲಿಕ್ಕಿದೆ ಅಲ್ಲ ನಿಮ್ಮದೇ ಸರ್ಕಾರ ಇದ್ದಾಗ ರಾಜ್ಯದ ಜೈಲಿಗೆ ಹೋದವರು ನಿಮ್ಮ ರಾಜ್ಯಾಧ್ಯಕ್ಷರು. ನಿಮ್ಮದೇ ಸರ್ಕಾರ ಇದ್ದಾಗ ಜನಾರ್ದನ್ ರೆಡ್ಡಿ ವಾಪಸ್ ಬರ್ತಾರಂತೆ. ಇನ್ನೊಂದು ಸುದ್ದಿ ಇದೆ, ಜನಾರ್ದನ್ ರೆಡ್ಡಿ ಅವರು ವಾಪಸ್ ಬರ್ತಾರಂತೆ. ಬಹುಶಃ ಅವ್ರನ್ನ ಕಾರ್ಯಾಧ್ಯಕ್ಷರನ್ನ ಮಾಡಿ ಯಡಿಯೂರಪ್ಪರ ಅಧ್ಯಕ್ಷರಾಗಿ ಜನಾರ್ದನ್ ರೆಡ್ಡಿ ಅವರು ಕಾರ್ಯಾಧ್ಯಕ್ಷರಾದ್ರೆ ನಿಮ್ಮದು ಸಮೃದ್ಧ ಬಿಜೆಪಿ, ಸಮೃದ್ಧ ಭಾರತ, ಬೃಹತ್ ಕರ್ನಾಟಕ ಎಲ್ಲ ಸ್ಲೋಗನ್ ಅವಕಾಶ ಆಗ್ತದೆ. ಪಾಪ ಇನ್ನೆಷ್ಟು ಬೇಲ್ ಅಪ್ಲಿಕೇಶನ್, ತಾವು ವಕೀಲರಿದ್ದೀರಿ, ಇನ್ನಷ್ಟು ಬೇಲ್ ಅಪ್ಲಿಕೇಶನ್ ಗಳನ್ನ ರೆಡಿ ಮಾಡ್ಕೊಳ್ಳಿ, ಆಂಟಿಸಿಪೇಟರಿ ಬೇಲ್ಗಳಿಗೆ. ಸರ್, ಒಟ್ಟಾರೆಯಾಗಿ ಈಗ ತಮ್ಮ ಪ್ರಯತ್ನ ಮುಂದುವರಿಯುತ್ತೆ. ಕಟ್ಟಾಯ್ತು. ಜನರು ನಮ್ಮ ಮುಟ್ಟಿದ್ದಾರೆ, ಆಶಯಗಳಿಗೆ ಸರಿಯಾಗಿ ನಾವು ಕೆಲಸವನ್ನು ಮಾಡ್ತೇವೆ. ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ಖಂಡಿತ ಆಗ್ತದೆ. ಒಂದು ಕಡೆ ಒಂದೊಂದು ಅಳಿಸಿ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಕ್ಷ ಕನಿಷ್ಠ ಹಗರಣ ಮುಕ್ತ ನಾಯಕರನ್ನಾದರೂ ನೀಡಿ ನೀವು ಅಂತಕ್ಕಂಥ ಆಶಯ ನಂದಿದೆ. ಹಗರಣ ಮುಕ್ತ ನಾಯಕರನ್ನಾದರೂ
ಒಂದೆರಡಾದ್ರೂ ಹಗರಣ ಮುಕ್ತ ನಾಯಕರು ನಿಮ್ಮಲ್ಲಿ ಇದ್ರೆ ಅವರನ್ನ ಮೇನ್ ಸ್ಟ್ರೀಮಿಗೆ ತರಿಸಿ. ಒಬ್ಬ ರಾಜ್ಯಾಧ್ಯಕ್ಷನ್ನು ಮಾಡ್ಲಿಕ್ಕೆ ಜೈಲಿಗೆ ಹೋಗಿ ಬಂದವನನ್ನ ಮಾಡಿದಂತ ಪಕ್ಷ ನಿಮ್ದು. ರಾಜ್ಯಾಧ್ಯಕ್ಷ ಮಾಡ್ಲಿಕ್ಕೆ ಒಬ್ಬ ಕಳಂಕರಹಿತ ವ್ಯಕ್ತಿ ಸಿಕ್ಕಿಲ್ಲ ನಿಮ್ಮಲ್ಲಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಂದು ವ್ಯಕ್ತಿ ಸಿಕ್ಕಿದಂತ ಪಕ್ಷ ನಿಮ್ದು. ಇನ್ನೇನು ಈ ದೇಶಕ್ಕೆ ನೀಡಬಲ್ಲಿರಿ ನೀವು, ಈ ರಾಜ್ಯಕ್ಕೆ ಇನ್ನೇನು ನೀಡಬಲ್ಲಿರಿ ನೀವು? ಕನಿಷ್ಠ ಕನಿಷ್ಠ ಒಬ್ಬ ಪ್ರಾಮಾಣಿಕ ಅನ್ಸ್ಕೊಂಡು ರಾಜ್ಯಾಧ್ಯಕ್ಷ ಆಗ್ಲಿಕ್ಕೆ ನಿಮ್ಮಲ್ಲಿ ವ್ಯಕ್ತಿ. ಅರ್ಧ ಗಂಟೆ ಟೈಮ್ ತಗೊಳ್ಳಿ, ಯಾರಾದ್ರೂ ಯೋಗ್ಯರಿದ್ರೆ ಕರ್ಕೊಂಡು ಬನ್ನಿ. ರತ್ನಾಕರ್ ಶೆಟ್ಟಿ ಅವರ ಹೇಸರು ಹೇಳಲಿಕ್ಕೆ ಅರ್ಧ ಗಂಟೆ ಬೇಕಾಗ್ಬೋದು ನಿಮ್ಗೆ. ನಿಮ್ ಪಕ್ಷದಲ್ಲಿ ಯೋಗ್ಯರ ಹೆಸರು ಹೇಳಲಿಕ್ಕೆ ನಿಮ್ಗೆ ಅರ್ಧ ಗಂಟೆ ಬೇಕಾಗ್ಬೋದು, ಹುಡುಕಿ ಹೇಳಬೇಕಾಗುತ್ತೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಬ್ಬ ಜೈಲಿಗೆ ಹೋಗಿ ಬಂದವನ್ನ ಕೂರಿಸಿದಂತ ಪಕ್ಷ ನಿಮ್ದು. ಏನ್ ಮಾತಾಡ್ತೀರಿ ಹೆಗಡೆ ಅವರ, ನೀವು ಏನ್ ಮಾತಾಡ್ಲಿಕ್ಕೆ ಬಯಸ್ತೀರಿ ನೀವು? ಅದು ದುರಂತದ. ತಾವೇ ಒಬ್ರು ವಕೀಲರು, ತಮ್ಗೆ ಗೊತ್ತಿಲ್ವಾ? ಹಲೋ, ಹೇಳಿ ಸರ್, ಹೇಳಿ ಸರ್. ಕರೆ ಮಾಡಿದ್ದಕ್ಕಾಗಿ ಹೇಳಿ ಹೇಳಿ ಹೇಳಿ. ಆಯ್ತು ಕಿಶನ್ ಹೇಳಿ. ಮೊದಲು ಇವರನ್ನ ಪರದೇಶಿಗಳನ್ನ ಅಥವಾ ಕಾಂಗ್ರೆಸ್ ಮೇಲೂ ಸಮ ಮಾಡಿಕೊಳ್ಳಿ, ಭಾರತೀಯರನ್ನು ಕಾಂಗ್ರೆಸ್ ನೇತೃತ್ವ ನಿಮ್ಮಲ್ಲಿ ಒಂದು ರಾಜ್ಯಾಧ್ಯಕ್ಷ ಅಲ್ಲ, ಅವರು ಒಪ್ಕೊಂಡಿದ್ದಾರೆ. ನಂತರ ಒಂದ್ ನಿಮಿಷ, ಅವರು ಒಪ್ಕೊಂಡಿದ್ದಾರೆ ಅದನ್ನ. ಆಯ್ತು, ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಒಂದು ಕುಟುಂಬಕ್ಕೆ, ನೆಹರು ಗಾಂಧಿಯ ಕುಟುಂಬಕ್ಕೆ ತಮ್ಮ ನಿಷ್ಠೆ ಮತ್ತು ಆ ಪಕ್ಷವನ್ನು ನೆಹರು ಗಾಂಧಿ ಕುಟುಂಬವೇ ಮುಂದೆ ನಡೆಸಬೇಕಾದಂತಹ ಒಂದು ಪ್ರಸಂಗವನ್ನು ಕಾಂಗ್ರೆಸ್ ಒಪ್ಕೊಂಡಿದೆ. ಮತ್ತು ನೆಹರು ಗಾಂಧಿ ಕುಟುಂಬವನ್ನು, ಅವರ ನಾಯಕತ್ವವನ್ನು ಯಾರು ಒಪ್ಕೊಳ್ಳೋದಿಲ್ವೋ ಅವ್ರು ಯಾರೂ ಕಾಂಗ್ರೆಸ್ನಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಟ್ಸ್ ಅ ರಿಯಾಲಿಟಿ. ಆದರೆ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ, ಅಲ್ಲಿ ಒಂದು ಪಕ್ಷ, ಒಂದು ಕುಟುಂಬದ ರಾಜಕಾರಣವನ್ನು ವಿರೋಧ ಮಾಡ್ತಾ ಇದ್ದೇವೆ, ನಿಜ. ನಿಮ್ಮಲ್ಲಿ ಏನಾಗ್ತಾ ಇದೆ, ಸಿಂಧಿಯಾ ಫ್ಯಾಮಿಲಿ ನಿಮ್ಮಲ್ಲಿಲ್ವಾ? ಯಡಿಯೂರಪ್ಪನವರು ತಮ್ಮ ಕುಟುಂಬವನ್ನು ಬೆಳೆಸ್ತಾ ಇಲ್ವಾ? ಈಶ್ವರಪ್ಪನವರು ತಮ್ಮ ಕುಟುಂಬವನ್ನು ಬೆಳೆಸ್ತಾ ಇಲ್ವಾ? ಹೇಳಿ. ನೀವು ಕುಟುಂಬಗಳನ್ನು ಬೆಳೆಸ್ತಾ ಇದ್ದೀರಿ. ಕುಟುಂಬ ರಾಜಕಾರಣ ಈ ದೇಶದಲ್ಲಿ ಯಾವುದೇ ಪಕ್ಷವನ್ನು ಬಿಟ್ಟಿಲ್ಲ. ಇದರಲ್ಲಿ ಬಿಜೆಪಿ, ಹೌದೌದು, ಬಿಜೆಪಿ ಇಲ್ಲ, ಸಾಮೂಹಿಕ ನಾಯಕತ್ವದಲ್ಲಿ ವಿಶ್ವಾಸ ಇಡುವಂತಹ ದಿನಗಳು, ಕಾರ್ಯಕರ್ತರನ್ನ ನಂಬಿ ಅಲ್ಲ. ಒಂದ್ ನಿಮಿಷ ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅಲ್ಲ, ಒಂದ್ ನಿಮಿಷ ಇಲ್ಲ, ಒಂದ್ ನಿಮಿಷ ಅವಕಾಶ ಕೊಡಿ. ಯಾರು ಸ್ವತಂತ್ರವೂ ಅಲ್ಲ. ಕ್ಯಾಡರ್ ಬೇಸ್ಡ್ ಪಾರ್ಟಿಯಲ್ಲಿ ನಿಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಿಮ್ಮ ಎಲ್ಲಾ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ತಮ್ಮ ಅಣ್ಣ, ತಮ್ಮ ಮತ್ತು ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ ಹೊರತಾಗಿ ಕಾರ್ಯಕರ್ತರು ಸಂಘಗಳ ಮುಖಾಂತರ, ಸಂಘ ಪರಿವಾರದ ಮುಖಾಂತರ ಬಂದಂಥವ್ರಿಗೆ ಬಿಜೆಪಿಯಲ್ಲಿ ಯಾವುದೇ ರೀತಿಯ ಸ್ಥಾನ ಮತ್ತು ಅವರಿಗೆ ಬೆಳವಣಿಗೆ ಅವಕಾಶ ಇಲ್ಲ ಇವತ್ತಿನ ದಿವಸ. ಸೊ ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ನಡುವೆ ಯಾವ ಅಂತರವೂ ಉಳಿದಿಲ್ಲ. ಎರಡನೇದಾಗಿ ವಾಜಪೇಯಿ ಅವರ ಸರ್ಕಾರದಲ್ಲಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಇಲ್ಲ, 1-2 ವರ್ಷಗಳ ಕಾಲ ತನ್ನ ಸಿಕ್ಕಿದ ಅವಕಾಶವನ್ನು ಬಳಸಿಕೊಂಡು ಉತ್ತಮವಾದ ಕೆಲಸ ಮಾಡಿದರೆ 2 ವರ್ಷ ಆಯ್ತು. ಅಲ್ಲ, ಖಂಡಿತವಾಗಿ ಎಲ್ಲದರಲ್ಲೂ ಜನರನ್ನು ವಂಚನೆ ಮಾಡ್ತೀರಿ. 2 ವರ್ಷ ಆಗಿದೆ. ಇಲ್ಲ ನಾನು ಹೇಳಿ. ಈಗ ನೀವು ಪಕ್ಷವನ್ನ ಕುಟುಂಬ ನಿಷ್ಠೆಯಿಂದ ಬೆಳೆಸುವಂತಹ ಪಕ್ಷವನ್ನೇ ಅಂತ ಅನ್ಕೊಂಡು ಬಂದ್ರೆ ನಿಮಗೆ ಯೋಗ್ಯ ಕಾರ್ಯಕರ್ತರು ಬೇರೆಯವರು ಸಿಗ್ತಾ ಇರಲಿಲ್ವಾ? ಮಾಜಿ ಮುಖ್ಯಮಂತ್ರಿಗಳು ಮಗನಿಗೆ, ಮಾಜಿ ಉಪಮುಖ್ಯಮಂತ್ರಿಗಳ ಮಗನಿಗೆ ಟಿಕೆಟ್ ಕೊಡ್ತೀರಿ. ಬೇರೆ ಆದಂತಹ ನಿಷ್ಠಾವಂತ ಕಾರ್ಯಕರ್ತರಿಗೆ ನಿಮ್ಮ ಪಕ್ಷದಲ್ಲಿ ಆಂತರಿಕವಾಗಿ ಸಾಕಷ್ಟು ಭಿನ್ನಮತಗಳಿವೆ. ಇದು ಯಾವತ್ತು ಒಂದು ಮುಚ್ಚಿದಂತ ಕೆಂಡವೇ. ಇದೆ. ಸೊ ಪಕ್ಷ ನಿಷ್ಠೆಗಿಂತ ಸಂಘಟನೆ ಮುಖಾಂತರ ಬಂದವನಿಗೆ ಕೊಡ್ತೇವೆ ಎಂಬುದನ್ನು ನೋಡಿ. 95% ನಾವು ಇವತ್ತು ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಇಲ್ಲ ಖಂಡಿತವಾಗಿಯೂ ಸಾಧ್ಯ ಆಗಿಲ್ಲ. ಇಡೀ ಪರಿವಾರಗಳಿಗೆ ಟಿಕೆಟ್ ಹಂಚಿರಿ ನೀವು. ಪರಿವಾರಗಳಿಗೆ ಟಿಕೆಟ್ ಹಂಚಿರಿ ನೀವು. ಅದ್ರ ಇತಿಹಾಸವೇ ಇದೆ, ಆಯ್ತಾ? ಸೊ ಹೀಗಾಗಿ ಕುಟುಂಬ ರಾಜಕಾರಣದ ವಿಷಯದಲ್ಲಿ ಬಿಜೆಪಿ ಇವತ್ತಿನ ದಿವಸ ಕಾಂಗ್ರೆಸ್ ಮೇಲೆ ಬಸ್ಟ್ ಮಾಡುವಂತಹ, ಅವರ ಕಡೆ ತೋರಿಸುವಂತಹ ಪ್ರಸಂಗದಲ್ಲಿ ಉಳಿದಿಲ್ಲ. Number two, let me complete. None of the names I have taken are not from your background, or not from the cadre base.
ಆಗುದಿಲ್ಲ ಅದನ್ನ. ಅವ್ರು ಯಾರು ಕ್ಯಾಡರ್ ಬೇಸ್ ಅಲ್ಲ, ಅವರು ಸಂಘಕ್ಕೆ ಹೋದಂಥವ್ರು ಅಲ್ವಾ, ಆಯ್ತಾ? ಇದು ಒಂದನೇ ಪ್ರಶ್ನೆ. ಎರಡನೇ ಪ್ರಸಂಗ ಅಂತಂದ್ರೆ ನೀವು ಹೇಳ್ತಾ ಇರುವಂತಹ ಈ ಒಂದು ಆಡಳಿತ ದೃಷ್ಟಿಯಿಂದ ವಾಜಪೇಯಿ ಅವರ ಕಾಲದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಆದರೂ ಸ್ವದೇಶಿಯ ವಿಚಾರಧಾರೆಗಳ ಮುಖಾಂತರ ಉಳ್ಕೊಂಡಿದ್ದು, ಸ್ವಾನಂದ್ ಅಂತ ಸ್ಕೀಮ್ ಬಂತು, ಆ ರೀತಿಯಾದಂಥದ್ದು. ಇವತ್ತಿನ ಪಾಲಿಸಿ ನೋಡಿದರೆ ಇಟ್ ಈಸ್ ಏನಪ್ಪಾ ಅಂದರೆ ಮನಮೋಹನ್ ಮತ್ತು ನರಸಿಂಹರಾವ್ ಕಾಲದಲ್ಲಿ ನಡೆದಂತಹ ಅದ್ರ ಮುಂದುವರಿದ ಭಾಗವೇ ನೀವು ನಡ್ಸ್ಕೊಂಡು ಹೊರತಾಗಿ ಇವತ್ತು ಕಾಂಗ್ರೆಸ್ಸಿನ ಆಡಳಿತದಲ್ಲಿಯೂ BJP ಆಡಳಿತದಲ್ಲೂ ದೇಶದ ಎಕನಾಮಿಕ್ ಪಾಲಿಸಿಗಳು ಆಗಿಲ್ಲ. ನಿಮ್ಮದೇ ಆದಂಥ BMSಗಳು, ಸ್ವದೇಶಿ ಜಾಗರಣ ಮಂಚಗಳು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದಾರೆ ಪಾಲಿಸಿಗಳನ್ನು. ಯಾವುದೂ ಕೂಡ ಇಂಪ್ಯಾಕ್ಟ್ಫುಲ್ ಆಗಿಲ್ಲ. ಹೌದು, ಪ್ರಧಾನಮಂತ್ರಿಯವರು ವಿದೇಶಕ್ಕೆ ಹೋದರು, ವಿದೇಶದಲ್ಲಿ ಪ್ರಥಮ ಬಾರಿಗೆ ಅಥವಾ ಬಹಳ ದಿವಸಗಳ ನಂತರ ಇಂಡಿಯನ್ ಡಯಾಸ್ಪೋರಾ ಜೊತೆ ಕನೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಸತ್ಯ, ನಾನು ಒಂದು ಹೇಳ್ತೇನೆ, ಇದೆಲ್ಲವೂ ಸತ್ಯ. ಸರ್ಕಾರ ಆಡಳಿಕೆ ಬಂದ ದಿನದಿಂದ ಇವತ್ತಿನವರೆಗೆ ತಾವು ಸ್ವಲ್ಪ ಅವಲೋಕನ ಮಾಡಿ. ಅಲ್ಲ, ನಾ ಪೂರ್ತಿ ಅವಲೋಕನ ಮಾಡ್ತೇನೆ, ಸ್ವಲ್ಪ ಅಲ್ಲ, ಪೂರ್ತಿ ಅವಲೋಕನ ಮಾಡಿದ್ದೇನೆ. ಆರಂಭ ಮಾಡಿದ ಸ್ವಲ್ಪ ಅಲ್ಲ ಪೂರ್ತಿ. ಮಾನ್ಯರೇ, ಇವತ್ತು ನಿಮ್ಮ ಪಾನ್ ಕಾರ್ಡ್ ಪಡೆದ ನೀವು ಜ್ಯುವೆಲ್ಲರಿ ಕೂಡ ಪರ್ಚೇಸ್ ಆಗಿಲ್ಲ ಎಂದಮೇಲೆ ಖಂಡಿತವಾಗಿ ಇವತ್ತು ಪಾರದರ್ಶಕವಾಗಿ ಆಡಳಿತ ನಡೀತಿದೆ. ದೇಶದ ಟ್ರಾನ್ಸ್ಪರೆನ್ಸಿ ತರುವಂತ ಪ್ರಯತ್ನವನ್ನು ಮಾನ್ಯ ಅಲ್ಲಲ್ಲ ಟ್ರಾನ್ಸ್ಪರೆನ್ಸಿ ಸಚಿವರು ಮಾನ್ಯ ಪ್ರಧಾನಿಯವರು ಮಾಡ್ತಾ ಇದ್ದಾರೆ. ಅಲ್ಲ, ಟ್ರಾನ್ಸ್ಪರೆನ್ಸಿ ಇನ್ ವಾಟ್ಸ್ ತರುವಂತದ್ದು. ಇನ್ನೊಂದು ಕಡೆಯಿಂದ ಏನು ಮೋಸಗಾರಿಕೆಯಿಂದ ಆಗುವಂತ ವ್ಯವಹಾರಗಳನ್ನ ನಿಲ್ಲಿಸುವುದು ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ ವಕೀಲರೇ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ. ರತ್ನಾಕರ ಹೆಗಡೆ ಅವರು ತಮ್ಮ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ, ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಈ ದೇಶದ ಷೇರು ಮಾರುಕಟ್ಟೆ ಇಂಡಸ್ಟ್ರಿಯಲ್ ಗ್ರೋತ್ ಸಿಕ್ಕಾಪಟ್ಟೆ ಬರ್ತದೆ ಅಂತೇಳಿ ಮಾತಾಯಿತು. ಇವತ್ತು 1800 ಚಿಲ್ಲರೆ ಪಾಯಿಂಟ್ಸನ್ನು ಸೆನ್ಸೆಕ್ಸ್ ಇವತ್ತು ಈ ದೇಶದಲ್ಲಿ ಶ್ರೀಯುತ ನರೇಂದ್ರ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 1800ಕ್ಕೂ ಹೆಚ್ಚು ಪಾಯಿಂಟ್ಸ್ ಬಿದ್ದಿದೆ. ಷೇರು ಮಾರುಕಟ್ಟೆ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ. ನಿರೀಕ್ಷೆಗಳು ಬಹಳಷ್ಟಿತ್ತು. ನಿಮ್ಮದೇ ಆದಂತಹ RBI ಗವರ್ನರ್ ಇಡೀ ಜಗತ್ತಿನಲ್ಲಿ ಟಮ್ ಹೊಡಿತಾ ಇದ್ದಾರೆ. ಈ ದೇಶದಲ್ಲಿ ಏನು ಅಚ್ಚೆ ದಿನ ಅನ್ನೋದೇ ಇದೆ, ಅದು ಬರೋಕ್ ಸಾಧ್ಯ ಇಲ್ಲ ಅಂತ ಹೇಳಿ RBI ಗವರ್ನರ್ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ ಈ ಮಾತನ್ನ. ಸೊ RBI ಗವರ್ನರ್ ನೆಕ್ಸ್ಟ್ ಟು ದ FM ಫೈನಾನ್ಸ್ ಮಿನಿಸ್ಟರ್ ನಂತರ ಅವರೇ. ಈ ದೇಶ ಹಣಕಾಸು ಯಾವತ್ತೂ ಎಲ್ಲ ಬ್ಯಾಂಕ್ಗಳು ಅವ್ರ ಕೈಯಲ್ಲೇ ಇದೆ. ಮುದ್ರಾ ಬ್ಯಾಂಕ್ನ ಯೋಜನೆ ಘೋಷಣೆ ಆಯಿತು. ಮುದ್ರಾ ಬ್ಯಾಂಕ್ನಲ್ಲಿ ಎಷ್ಟು ಮಾಡ್ತಾ ಇದ್ದೀರಿ ಇವತ್ತಿನ ದಿನ? ಎಲ್ಲಾ ಸ್ಟೇಟ್ ಬ್ಯಾಂಕ್ಗಳನ್ನ ಅಕಸ್ಮಾತ್ ಆಡಳಿತದಲ್ಲಿ ಕುಳಿತಂತಹ ಮಂತ್ರಿಗಳಿಗೆ ಅಟ್ಲೀಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಯಾಕೆ ಶುರುವಾಯಿತು ಅನ್ನೋದು ಗೊತ್ತಾಗಿದ್ರೆ ಬಹುಶಃ ಮರ್ಜರ್ ಡಿಸಿಷನ್ ತೆಗೆದುಕೊಳ್ಳಿರಲಿಲ್ಲ. ಬಹು ನಿರೀಕ್ಷಿತ ಮುದ್ರಾ ಬ್ಯಾಂಕ್ ಇವತ್ತು ಮರ್ಜರಿಗೆ ಹೊರಟಿದೆ. ತಮ್ಗೆ ಗೊತ್ತಿರಬಹುದು, ತಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಮಹಿಳಾ ಬ್ಯಾಂಕ್ ಹೋಗ್ತಾ ಇದೆ. ಮಹಿಳಾ ಬ್ಯಾಂಕ್ ಹೋಗ್ತಾ ಇದೆ. ಸಾರಿ, ನಾನು ಮುದ್ರಾ ಹೇಳಿದೆ. ಮಹಿಳಾ ಬ್ಯಾಂಕ್ ಸಾರಿ ಮಹಿಳಾ ಬ್ಯಾಂಕ್ ಇವತ್ತು ಮರ್ಜರಿಗೆ ಹೋಗ್ತಾ ಇದೆ. ಇವತ್ತು ಸ್ಟಾರ್ಟ್ ಆಗಿ ಎಷ್ಟು ಸಮಯ ಆಯ್ತು ಅಂತ, ಎಷ್ಟು ದಿನಗಳಾಯ್ತು ಅಂತ ತಾವು ಲೆಕ್ಕ ಹಾಕೊಂಡ್ರೆ ಬಹಳ ಒಳ್ಳೆಯದು. ತಮ್ಮ ಕನಸುಗಳು ಸಹಜ, ನಾನು ಆಗ್ಲೇ ಹೇಳಿದೆ, ತಿರುಕನ ಕನಸುಗಳು ಎಂದೂ ನನಸಾಗುವುದಿಲ್ಲ ಅಂತಕ್ಕಂಥ ಕಟು ವಾಸ್ತವದೊಂದಿಗೆ ಬಹುಶಃ ನೀವು ಈ ಚರ್ಚೆಯನ್ನು ಮುಗಿಸುವುದು ಒಳ್ಳೆಯದು ಅಂತ ಕಾಣ್ತದೆ. ಒಂದೇ ಒಂದು ನಿಮ್ಗೆ ಹೇಳ್ತೇನೆ, ತಿರುಕನ ಕನಸು ಎಂದೂ ನನಸಾಗುದು ಅಂತಕ್ಕಂಥ ಒಂದು ಬೈಲೈನ್ ಕೊಡ್ತೇನೆ. ಅದ್ರ ಮುಖಾಂತರ ಈ ಚರ್ಚೆಯನ್ನು ಮುಗಿಸಿದ್ರೆ ಒಳ್ಳೆಯದು. ಮತ್ತೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ರತ್ನಾಕರ್ ಅವರು ಒಂದ್ ಮಾತನ್ನು ತಿಳ್ಕೊಳ್ಳಿ. ಆಯ್ತು, ಇವತ್ತು ದಿವಸ BJP ಆಸಾಂನಲ್ಲಿ ಗೆದ್ದಿದೆ, ಒಳ್ಳೇದು ಆಯ್ತಾ. ಈಗ ಆಯ್ತು, ಅಲ್ಲಿ ಒಂದು ಎರಡನೇ ಬಾರಿ ನೀವು ಗೆದ್ದಿದ್ದೀರಿ. ಫಸ್ಟು ಗೆಗಾಂಗ್ ಅಪಾಂಗ್ ಯಾವತ್ತು ಕಾಂಗ್ರೆಸ್ ಬಿಟ್ಟು ನಿಮ್ಮ ಪಕ್ಷಕ್ಕೆ ಬಂದರು ಅರುಣಾಚಲ ಪ್ರದೇಶದಲ್ಲಿ, ಅವತ್ತಿನ ದಿವಸ ನಿಮ್ಮ ಹತ್ರ ಇತ್ತು. ಅದೇ ಕಾಂಗ್ರೆಸ್ನ ಆಡಳಿತ ಯಾವಾಗ UPAಗೆ ಬಂದರು, ಎಂಟೈರ್ BJPಯನ್ನು ಅರುಣಾಚಲದಲ್ಲಿ ಇರುವಂಥ BJPಯನ್ನು ತೆಗೆದುಕೊಂಡು ಹೋಗಿನೇ ಕಾಂಗ್ರೆಸ್ನಲ್ಲಿ ಮರ್ಜ್ ಮಾಡಿದರು. ಓಕೆ, ಆ ರೀತಿ ಇತಿಹಾಸ ಇರುವಂಥದ್ದು ಒಂದು. ಎರಡನೇದಾಗಿ ಈಶಾನ್ಯ ರಾಜ್ಯಗಳ ರಾಜಕಾರಣವನ್ನು ನೋಡಿದಾಗ ಸೆಂಟ್ರಲ್ನಲ್ಲಿ ಯಾರು ಬರ್ತಾರೋ, ಈಗ ನಾಳೆ ಇನ್ನೊಂದು ರಿಪ್ಲೇಸ್ ಆಗಿ ಬೇರೆ ಯಾವುದೋ ಪಕ್ಷ ಬಂದರೂ ಅಲ್ಲಿನ ಎಲ್ಲ ಪಕ್ಷಗಳ ಲೀನಿಯನ್ಸಿ ಕೂಡ ಆ ರೀತಿಯಾಗಿ ಚೇಂಜ್ ಆಗ್ತದೆ. ಇದನ್ನು ನಮ್ಮ ದೇಶದಲ್ಲಿ ಲಾಸ್ಟ್ 60 ಇಯರ್ಸ್ನಲ್ಲಿ ನೋಡಿದಂತಹ ಒಂದು ಉದಾಹರಣೆ ಇದೆ. ಎರಡನೇ ಪ್ರಸಂಗ. ಮೂರನೇದಾಗಿ ನಿಮ್ಮ ಹತ್ರ ಬಂದಂತಹ ಅವರು ವಿಶ್ವಕರ್ಮ ಇರಬಹುದು ಅಥವಾ ಇನ್ಯಾರೇ ಇರಬಹುದು, ಕಾಂಗ್ರೆಸ್ಸಿನ ಡಿಸಿಡೆಂಟ್ಸ್, ಕಾಂಗ್ರೆಸ್ಸಿನಲ್ಲಿ ಅವರಿಗೆ ಮುಖ್ಯಮಂತ್ರಿ ಆಶಯಗಳು ಆಗಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರು BJPಗೆ ಕಡೆ ವಾಲಿ ಬಂದಂತಹವರು. ಸರ್ಬಾನಂದ್ ಸೋನ್ವಾಲ್ ಕೂಡ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿತವಾಗಿದ್ದರು. ಮೂಲ BJPಯ ಕಾರ್ಯಕರ್ತರಲ್ಲ, ಅವರು ಅಹೋಮ್ ಗಣ ಪರಿಷತ್ನಲ್ಲಿ ಇದ್ದಂಥವ್ರು. ಸ್ಟ್ರಾಟಜಿಕ್ ಆಗಿ ಇವ್ರನ್ನೆಲ್ಲರನ್ನು ಹ್ಯಾಂಡಲ್ ಮಾಡಿಕೊಂಡು ನಿಮಗೆ ಅಲ್ಲಿ ವಿಜಯ ಆಗಿದೆ. ಅದೊಂದು ರೀತಿ ಅದು ಒಪ್ಕೊಳ್ಬೋದು. ರಾಜಕೀಯ ತಂತ್ರಗಾರಿಕೆ ಅಲ್ಲಿ ಕೆಲಸ ಮಾಡಿದೆ ಅನ್ನುವಂಥದ್ದು ಒಪ್ಕೊಳ್ಳೇಬೇಕು. ಮೂರನೇ ಪ್ರಸಂಗ, ನಾನು ಈ ಹಿಂದೆ ನೀವು ಲೈನಲ್ಲಿ ಇರಲಿಲ್ಲ, ಹೇಳ್ತೇನೆ ನಿಮ್ಮ ಗಮನಕ್ಕೂ ಕೂಡ.
ಈ ದೇಶದಲ್ಲಿ 65% ಜನಸಂಖ್ಯೆ ಸುಮಾರು 35 ವರ್ಷಗಳ ಕೆಳಗಿನವರು ಇರೋದರಿಂದಾಗಿ 83 ವರ್ಷದ ಯಾವುದೇ ಒಬ್ಬ ನಾಯಕನನ್ನು ಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪ್ರಸಂಗ. ಎರಡನೇ ಬಹುಮುಖ್ಯವಾಗಿ ಏನಾಗಿತ್ತು, ಒಂದು ಪ್ರಪೋಸಲನ್ನು ಕಾಂಗ್ರೆಸ್ಸಲ್ಲಿ ತಿರಸ್ಕಾರ ಮಾಡ್ತು. ಅದು AIUDF, ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಅನ್ನಂತ ಏನಂತೂ ಅಲ್ಲಿ ನಡೆಸ್ತಾರೆ. ಅದು ಮುಸ್ಲಿಂ ಪಾರ್ಟಿ ಆಗಿದೆ. ಆಲ್ ದೀಸ್ ಡೇಸ್ ಮುಸ್ಲಿಂ ವೋಟ್ಸ್ ಯಾವತ್ತೂ ಕಾಂಗ್ರೆಸ್ಸಿನ ಮೇಜರ್ ವೋಟ್ ಬ್ಯಾಂಕ್ ಆಗಿದ್ದಂಥದ್ದು. ಈಗ ಅದು AIUDF ಬದಿಗೆ ಮುಸ್ಲಿಂ ವೋಟ್ಗಳು ಹೋಗ್ತಾ ಇರುವಂಥದ್ರಿಂದಾಗಿ ಆ ಒಂದು ಬೆನಿಫಿಟ್ ಅಂದರೆ ಅಲ್ಲಿ ಬೈಫರ್ಕೇಷನ್ ಏನಾಗಿದೆಯೋ, ಟೀ ಪ್ಲಾಂಟರ್ಸ್ ಮತ್ತು ಮುಸ್ಲಿಂ ವೋಟ್ಸ್ ಬೈಫರ್ಕೇಷನ್ ಆಗಿದೆಯೋ ಅದರ ಅಡ್ವಾಂಟೇಜನ್ನು ಬೋಡೋಲ್ಯಾಂಡ್, ಅಹೋಮ್ ಗಣ ಪರಿಷತ್, BJP ಈ ಒಂದು ಅಲಯನ್ಸ್ ತೆಗೆದುಕೊಂಡಾಗಿದೆ. ಇದು ಒಂದು ಸ್ಟ್ರಾಟಜಿಕ್ ಆಗಿ ಮಾಡಿದಂಥದ್ದು. ಆದರೆ ಬಹುಮುಖ್ಯವಾಗಿ ಗಮನಿಸಬೇಕು, ಅಸ್ಸಾಂ ಇಸ್ ಅ ವಿಕ್ಟರಿ ಫಾರ್ ದ BJP. ಎಸ್, ವಿಲ್ ಅಕ್ಸೆಪ್ಟ್. ಸೆಕೆಂಡ್ ಥಿಂಗ್, BJP ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಸ್ಥಾನಗಳಿಗೂ ಚುನಾವಣೆ ನಿಂತಿತ್ತು. ಆದರೆ ಹಿಂದಿನ ಚುನಾವಣೆಗಿಂತ ಸುಮಾರು 2 ಸ್ಥಾನಗಳನ್ನು ಇವತ್ತಿನ ದಿವಸ ಅದು ಕಳ್ಕೊಂಡಿದೆ. wherein the Congress has improved its situation and now it has reached to the level of opposition party. Leader of the opposition party ಇವತ್ತಿನ ದಿವಸ ಅದಕ್ಕೆ ಬರ್ತದೆ ಅಲ್ಲಿ. So it has improved its tally, it has improved its vote bank, wherein vote share, wherein the BJP is the vote bank has reduced to a greater extent. ತಮಿಳುನಾಡಿನಲ್ಲಿ ಎಲ್ಲ ಸ್ಥಾನಗಳಿಗೆ ಚುನಾವಣೆಯನ್ನು ನಿಂತ್ಕೊಂಡು ಹೋಗ್ತಾ ಇರುವಂಥದ್ದು. ಮತ್ತು ಪಾಂಡಿಚೇರಿ ಇಸ್ ಅ ವೆರಿ ಸ್ಮಾಲ್ ಸ್ಟೇಟ್, ಬಟ್ ಅಲ್ಲಿದ್ದಂತಹದ್ದು ಏನು ರಂಗಸ್ವಾಮಿ ಹಿಂದೆ ಇದ್ದರು, ಅವರು ಕಾಂಗ್ರೆಸ್ನವರೇ ಆಗಿದ್ದರು, ಅಲ್ಲಿಂದ ಡಿಸಿಡೆಂಟ್ ಆಗಿ ಬೇರೆ ಮಾಡಿಕೊಂಡು ಅಂದರೆ ಆ ರೀತಿ ಆಗಿ ಹೋದಂತಹವರು, ಮೂಲ BJPಯ ಆಶಯಗಳನ್ನು ಇಟ್ಕೊಂಡು ಬಂದಂತಹವರು ಇಲ್ಲ. ವೇರಿನ್ ಇನ್ ದ ಕೇರಳ ಓಕೆ ಫೈನ್, ಎಮರ್ಜೆನ್ಸ್ ಆಫ್ ದಿ BJP ಮತ್ತು SNDPಯ ಒಂದು ಏನು ಕಾಂಬಿನೇಷನ್ ಇದೆಯೋ, ಬಹುಶಃ ಒಂದು ಥರ್ಡ್ ಆಲ್ಟರ್ನೇಟಿವನ್ನು ಆ ರಾಜ್ಯದಲ್ಲಿ ಕೊಡ್ತಾ ಇದೆ. ಯಾವತ್ತೂ ಐಡಿಯಾಲಜಿಕಲಿ, ರಿಲಿಜಿಯಸ್ಲಿ ಅಲ್ಲಿ ಒಂದು ರೀತಿ ಇದಂಥ ಫೈಟಿಂಗ್ ಯಾವತ್ತೂ ಟೆನ್ಸ್ ಆಗಿ ಬರ್ತಾ ಇತ್ತು. ಬಹುಶಃ ಬೈ ನೆಕ್ಸ್ಟ್ ಇಲೆಕ್ಷನ್ ಐ ಥಿಂಕ್ ದ BJP ಮೈಟ್ ಇಂಪ್ರೂವ್ ಸಿಚುವೇಶನ್ ಅನ್ನುವಂಥದ್ದು. ಯಾಕಂದ್ರೆ 10% ವೋಟ್ ಶೇರ್ ಇಸ್ ಅ ಮೇಜರ್ ಗೇನ್ ಅದು ಯಾವತ್ತೂ ಕೂಡ. ಮತ್ತೆ ಇನ್ ದ್ಯಾಟ್ ಸಿಚುವೇಶನ್, ಫಾರ್ ಎಕ್ಸಾಂಪಲ್ ದ ಮಂಜೇಶ್ವರ ಒಂದೇ ಒಂದು ನೋಡಿದರೆ ಹೌದು 89 ಓಟು, ವೇರಿನ್ ಅಲ್ಲಿ ಸೋತಂತಹದ್ದು ಮುಸ್ಲಿಂ ಲೀಗಿನ ಕ್ಯಾಂಡಿಡೇಟ್ಗೆ. ಮುಸ್ಲಿಂ ವರ್ಸಸ್ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂಥ ಒಂದು ಸ್ಟ್ರಕ್ಚರ್ ಇದೇನು ಬರ್ತಾ ಇದೆಯೇ ಕೇರಳದಲ್ಲಿ, ಎಲ್ಲೋ ಒಂದು ಕಡೆ ಇನ್ ಅ ಲಾರ್ಜರ್ ಡೆಮೊಕ್ರೆಟಿಕ್ ವ್ಯೂ ಐ ಥಿಂಕ್ ವಿ ನೀಡ್ ಟು ಡಿಫೈನ್ ಆ್ಯಂಡ್ ವಿ ನೀಡ್ ಟು ಸಿಟ್ ಆ್ಯಂಡ್ ವಾಚ್ ಆನ್ ದಿಸ್ ಸಿಚುವೇಶನ್. ಹೀಗಾಗಿ BJP ಅತಿಯಾಗಿ ಹರ್ಷ ಪಡುವಂಥ ಸಿಚುವೇಶನ್ ಇಲ್ಲ ರತ್ನಾಕರ್ ಅವರೇ. ಸೊ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳೋದಕ್ಕೂ ಹೇಳ್ತಾ ಇದ್ದೇನೆ ನಿಮ್ಮ ಎದುರುಗಡೆ, ಲಾಜಿಕಲಿ ಹೇಳ್ತಾ ಇದ್ದೇನೆ ನಿಮ್ಮ ಎದುರುಗಡೆ. ಸರ್, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ಕರೆ ಮಾಡ್ತೇವೆ, ದಯವಿಟ್ಟು ಭಾಗವಹಿಸಿ. ಸರ್, ಈಗ ಚಿಕ್ಕ ಒಂದು ವಿರಾಮವನ್ನು ತೆಗೆದುಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಮುಕ್ತ ಭಾರತ ಸಾಧ್ಯವೇ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಕಾಂಗ್ರೆಸ್ ಮುಕ್ತ ಭಾರತ ಸಾಧ್ಯವೇ ವಿಶೇಷ ಕಾರ್ಯಕ್ರಮದಲ್ಲಿ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಮುಕ್ತ ಭಾರತ ಇದು ಯಾಕೆ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅಥವಾ BJPಯವರು ಹೇಳುವ ಹಾಗೆ ನಿಜವಾಗ್ಲೂ ಜನರು ಇದನ್ನು ಬಯಸಿದ್ದಾರೆ, ಅಥವಾ ಕೇವಲ BJPಯವರು ಬಯಸಿದ್ದಾರೆ, ಅಥವಾ ಮುಂದೊಂದು ದಿವಸ ನನಗೆ ವಿರೋಧ ಪಕ್ಷವೇ ಬೇಡ, ನಾವು ಸಾರ್ವಕಾಲಿಕ, ನಾವು ಮಾಡಿದ್ದೇ ಹಾದಿ, ನಾವು ನಡೆದಿದ್ದೇ ದಾರಿ ಅನ್ನೋ ಹಾಗೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಇದೆಲ್ಲವನ್ನ ಶ್ರೀರಾಜ್ ಗುಡಿಯವರು, ಕಿಶನ್ ಹೆಗಡೆ ಅವರು ಸಾಕಷ್ಟು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ರು. ರತ್ನಾಕರ್ ಮಟ್ಟಾರ್ ಅವರು ಕೂಡ ಈ ಬಗ್ಗೆ ಕರೆಯನ್ನು ಮಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಬನ್ನಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಸರ್, ಬಹಳ ಮುಖ್ಯವಾಗಿ ಇವತ್ತು ಗುಡಿಯವರಿಗೆ ಕೇಳಬೇಕು, ಯಾಕೆ ಇದು ಎಲ್ಲಿಂದ ಬಂಡವಾಳ ಸಂಗ್ರಹ ಆಗ್ತಾ ಇದೆ BJPಯವರಿಗೆ? ಯಾವ ದಿಸೆಯಲ್ಲಿ ಜನರು ಇವರಿಗೆ ಒಪ್ಪಿಗೆಯನ್ನು ನೀಡುವ ಸೂಚನೆ ಇದೆ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡಲಿಕ್ಕೆ? ಅಥವಾ ಕಾಂಗ್ರೆಸ್ ಎಲ್ಲೆಲ್ಲಿ ಯಾವ ವಿಚಾರಗಳಲ್ಲಿ ಹಿಂದೆ ಬಿದ್ದಿದೆ, ಸೋಲುಕೊಂಡಿದೆ, ಇದನ್ನು ಬಂಡವಾಳವಾಗಿಟ್ಕೊಂಡು ಮಾತನಾಡಲಿಕ್ಕೆ ಇವತ್ತು ಅಗತ್ಯ ಯಾವ ರೀತಿ ಬಂತು? ಇಲ್ಲ, ಇಲ್ಲಿ 2 ಪ್ರಸಂಗ ಇದೆ. ಒಂದು, ನಾಯಕತ್ವ ಕಾಂಗ್ರೆಸ್ನಲ್ಲಿ ಈಗ ಒಂದು ಇಲೆಕ್ಷನ್ ಅನ್ನ ಮೇಜರ್ ಆಗಿ ಸೋತರು. ಒಂದು ಅಧಿಕಾರಕ್ಕೆ ಇದ್ದಂಥ 10 ವರ್ಷ ಅಧಿಕಾರದ ಇದ್ದಂಥ ಪಕ್ಷ ಕೇವಲ 44 ಇಳಿದಾಗ ಬಹುಶಃ ಅದರ ಲೀಡರ್ಶಿಪ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಎದ್ವು. ಅದಾದ್ಮೇಲೆ ಒಂದು ಕಾಂಗ್ರೆಸ್ನಲ್ಲಿ ಒಂದು ರಿವೈವ್ ಆಗ್ಬೇಕಾಗಿತ್ತು, ಆದ್ರೆ ಆ ರಿವೈವ್ ಆಗ್ಲಿಲ್ಲ, ಕಳೆದ 2 ವರ್ಷದಲ್ಲಿ ಆಗ್ಲಿಲ್ಲ.
ಸುಮಾರು ಕಳೆದ ಒಂದೂವರೆ ವರ್ಷಗಳ ಕಾಲ ರಾಹುಲ್ ಗಾಂಧಿ ಅವರು ಸಾಕಷ್ಟು ಆಕ್ಟಿವ್ ಆಗಿ ಪಾರ್ಲಿಮೆಂಟ್ ಒಳಗಡೆ ಇರಲಿಲ್ಲ. ಈ ಒಂದು 6 ಮಂತ್ಸ್ನಲ್ಲಿ ಮತ್ತೆ ಅವ್ರು ಆಕ್ಟಿವ್ ಆಗಿದ್ದಾರೆ, ಪಾರ್ಲಿಮೆಂಟಿನ ಒಳಗಡೆನೂ ಅವರು ಆಕ್ಟಿವ್ ಆಗಿದ್ದಾರೆ. ಒಂದು ಎರಡನೇದಾಗಿ ದೇಶದಲ್ಲಿ ಗಂಭೀರ ಸಮಸ್ಯೆಗಳು ನಡೆದಂಥ ಸಂದರ್ಭದಲ್ಲಿ ರಜೆ ತೆಗೆದುಕೊಂಡು ನಾನು ಹೊರಗಡೆ ಹೋಗಿ ವಿಶ್ರಾಂತಿ ಬೇಕು ಅನ್ನುವಂಥದ್ದು. ಬಹುಶಃ ಇವೆಲ್ಲವೂ ಕೂಡ ಒಂದು ತನ್ನ ಕಾರ್ಯಕರ್ತರನ್ನು ಹುರಿದುಂಬಿಸುವಲ್ಲಿ ಎಲ್ಲೋ ಒಂದು ಕಡೆ ಅದು ಹೌದು, ಅಲ್ಲಿ ಒಂದು ಸಮಸ್ಯೆಗಳಾಗಿದೆ. ಇಂದಿರಾ ಗಾಂಧಿಯವರ ಆಡಳಿತವನ್ನ ನೋಡಿದಾಗ ಅಥವಾ ಇಂದಿರಾ ಗಾಂಧಿಯವರು ಇದಕ್ಕಿಂತ ಕೆಟ್ಟ ಸೋಲನ್ನು ಕಂಡಿದ್ರು ಅವರು. ಸ್ವತಃ ಅಟ್ಲೀಸ್ಟ್ ಇಲ್ಲಿ ನೀವು ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ಕೂಡ ಪಾರ್ಲಿಮೆಂಟ್ ನಲ್ಲಿ ಇದ್ದಾರೆ. ಸ್ವತಃ ಅವರೇ ಎಲೆಕ್ಷನ್ ಸೋತಾರಲ್ಲ ಇಂದಿರಾ ಗಾಂಧಿ ಅವರು. ಇನ್ನೇನ್ ಬೇಕು, ಅವರನ್ನ ಪಕ್ಷದ ಉಚ್ಚಾಟನೆ ಮಾಡಿದ್ರು, ಪಕ್ಷವೇ ಒಡೆದು ಹೋಗಿತ್ತು. ಅಷ್ಟೊಂದು ಹೀನಾಯ ಸ್ಥಿತಿಯಲ್ಲಿ ಇದ್ದಂತ ಪಕ್ಷವನ್ನ ಆ ಮಹಿಳೆ ಎತ್ಕೊಂಡು ಬಂದ್ರು, ಪಾರ್ಟಿಯನ್ನ ತಂದು ವಾಪಸ್ 2 ವರ್ಷದಲ್ಲಿ ಮತ್ತೆ ಸೆಂಟ್ರಲ್ ನಲ್ಲಿ ತಂದು ಹಾಕಿದ್ರು. ಇದ್ದಂತ ಪಕ್ಷವನ್ನ ಜನತಾ ಪಾರ್ಟಿಯನ್ನ ಜನತಾ ಪಾರ್ಟಿ ಲಾಸ್ಟ್ ವೆರಿ ಬ್ಯಾಡ್ಲಿ ಇನ್ ದಟ್ ಇಲೆಕ್ಷನ್ಸ್. ಸೊ ಅಂತ ಒಂದು ಸಿಚುವೇಶನ್ ಅಂದ್ರೆ ಒಂದು ಪೊಲಿಟಿಕಲಿ ಅವರನ್ನ ತಳ್ಳಿದಂತಹ ಸಂದರ್ಭದಲ್ಲಿ ಅದರಿಂದ ರಿಬೌಂಡ್ ಆಗುವಂಥದ್ದು, ಬೌನ್ಸ್ ಬ್ಯಾಕ್ ಮಾಡುವಂತಹದ್ದನ್ನ, ಒಂದು ಫೀನಿಕ್ಸ್ ನಂತ ಎದ್ದು ಬರುವಂತ ಶಕ್ತಿ ಇಂದಿರಾ ಗಾಂಧಿಗಿತ್ತು. ಬಹುಶಃ ಎಲ್ಲೋ ರಾಹುಲ್ ಆ ಕೊರತೆಯನ್ನ ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿ ನಾನೊಂದು ಇನ್ನೊಂದು ಮೈ ಓನ್ ಅನಾಲಿಸಿಸ್ ಈ ಸಂದರ್ಭದಲ್ಲಿ ಇದೆ. ಏನಂದ್ರೆ ಒಂದು ಮೆಂಟರ್ಶಿಪ್ ಅಂತ ಪೊಲಿಟಿಕಲಿ ಫಾರ್ಗೆಟ್ ದ ಪೊಲಿಟಿಕ್ಸ್, ಎನಿ ಜಾಬ್ ಆರ್ ಎನಿ ಪ್ರೊಫೆಷನ್, ಅಲ್ಲಿ ಒಂದು ಮೆಂಟರ್ಶಿಪ್ ಅನ್ನೋದು ಬೇಕಾಗ್ತದೆ. ಒಬ್ಬ ವ್ಯಕ್ತಿಯನ್ನ ಒಂದು ಮೇಲಕ್ಕೆ ಎತ್ಕೊಂಡು ಹೋಗ್ಬೇಕಂದ್ರೆ ಮೆಂಟರ್ಶಿಪ್ ಬೇಕಾಗ್ತದೆ. ಒಬ್ಬನು ಅವನನ್ನ ಬೆಳೆಸಿ ಮಾಡಿ ಮಾಡ್ಕೋತೀವಿ. ನೆಹರು ಅವರಿಗೆ, ಜವಾಹರ್ಲಾಲ್ ನೆಹರು ಅವರಿಗೆ ಅವ್ರ ತಂದೆದು ಮತ್ತೆ ಗಾಂಧಿ ಅವ್ರದ್ದು, ಸರ್ದಾರ್ ಪಟೇಲ್ ತನ್ನ ವಿಠಲ್ಭಾಯ್ ಪಟೇಲ್ದು, ಇವರೆಲ್ಲರದ್ದು ಮೆಂಟರ್ಶಿಪ್ ಸಿಕ್ಕಿತ್ತು. ಅವ್ರಿಗೆ ಒಂದು ಸ್ಟ್ಯಾಚರ್ ಅನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಸ್ಟ್ಯಾಚರ್ಗೆ ಅವ್ರು ಬರಬೇಕಾದ ಸಂದರ್ಭದಲ್ಲಿ ಅದೇ ರೀತಿ ತಮ್ಮ ಮಗಳನ್ನ ಆ ರೀತಿ ಬೆಳೆಸಿದ್ರು ಅವರು, ಇನ್ಕ್ಲೂಡಿಂಗ್ ರವೀಂದ್ರನಾಥ್ ಟ್ಯಾಗೋರ್ ಮೆಂಟರ್ಡ್ ಇಂದಿರಾ ಗಾಂಧಿ. ಸೊ ಒಂದು ಆ ರೀತಿಯಾದಂಥ ಒಂದು ಕಲ್ಚರ್, ಒಂದು ಪೊಲಿಟಿಕಲ್ ಕಲ್ಚರ್, ಸೊ ಒಂದು ಸೋಲನ್ನ ಗೆಲುವನ್ನ ತೆಗೆದುಕೊಂಡು ಹೋಗುವಂತಹದ್ದು ರಾಜಕೀಯ ಒಂದು ಸಮತೋಲನತೆ. ಹೌದು, ರಾಜಕೀಯದಲ್ಲಿ ನಿಮಗೆ ಸೋಲು ಗೆಲುವು ಇರ್ತದೆ, ಆದ್ರೆ ಒಬ್ಬ ಲೀಡರ್ ಆಗಿ ಯು ಶುಡ್ ಫೇಸ್ ಇಟ್. ಹೌದು, ಎಲ್ಲ ಸೈಡ್ ನಿಂದ ಕ್ರಿಟಿಸಿಸಮ್ ಬರ್ತದೆ, ಬಟ್ ಯು ನೀಡ್ ಟು ಫೇಸ್ ಇಟ್ ಬಿಕಾಸ್ ಯು ಆರ್ ದ ಫೇಸ್ ಆಫ್ ದಿ ಪಾರ್ಟಿ. ಸೊ ಯು ಕ್ಯಾನಾಟ್ ರನ್ ಅವೇ ಫ್ರಮ್ ದಿ ರಿಯಾಲಿಟೀಸ್. ಸೊ ಅದು ಒಂದು ಹಂತದನ್ನು ಮಾಡಬೇಕಾಗಿತ್ತು. ಕೊರತೆ ರಾಹುಲ್ ಗಾಂಧಿ ಅವರಲ್ಲಿ ಇದ್ದಂಥದ್ದು ಬರೀ 7 ವರ್ಷ ಅಧಿಕಾರ. ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ದೇಹಾಂತದ ಮಧ್ಯೆ ಇರುವಂಥದ್ದು ಬರೀ 7-7.5 ವರ್ಷಗಳ ಕಾಲ ಅಷ್ಟೇ ಇರೋದು. ಸೊ ಈ ಒಂದು ಮೆಂಟರ್ಶಿಪ್ನಿಂದ ಎಲ್ಲೋ ರಾಹುಲ್ ವಂಚಿತರಾದರು ಅಂತ ಅನಿಸ್ತದೆ. ಸುಮಾರು 6 ವರ್ಷಗಳ ಕಾಲ ರಾಜಕಾರಣದಿಂದ ದೂರ ಉಳಿದ್ರು ಸೋನಿಯಾ ಗಾಂಧಿ ಅವರು ಕೂಡ. ಅಂದ್ರೆ ಸುಮಾರು 12 ವರ್ಷದ ಗ್ಯಾಪ್ ಇದೆ ಅಲ್ಲಿ. ಸೊ ಅದು ಬಂದ್ಮೇಲೆ ಹೊರಗಡೆ ಇರುವಂತಹ ಒಂದು ಮೆಂಟರ್ಶಿಪ್, ಜಯರಾಮ್ ರಮೇಶ್, ದಿಗ್ವಿಜಯ್ ಸಿಂಗ್, ಇವರೆಲ್ಲರೂ ಇವತ್ತು ಸೋ ಕಾಲ್ಡ್ ಮೆಂಟರ್ಸ್ ಫಾರ್ ರಾಹುಲ್ ಗಾಂಧಿ. ಅವರು ಸುತ್ತಮುತ್ತಲು ಇರುವಂತಹ ಒಂದು ತಂಡ ಏನಿದೆ, ಅದು ಸಿಂಧಿಯಾ ಅಥವಾ ಗೆಹ್ಲೋಟ್, ಇವರೆಲ್ಲರದ್ದು ಒಂದು ಏನು ತಂಡ ಇದೆಯೋ, ಎಲ್ಲರೂ ಉತ್ಸವ ಮೂರ್ತಿಯಾಗಿದ್ದಾರೆ ಅಂತ. ಉತ್ಸವ ಮೂರ್ತಿ ಅಂತ ಅನ್ನೋದಿಲ್ಲ ನಾನು. ಅವರು ಅಕಾಡೆಮಿಕಲಿ ಮತ್ತು ಪೊಲಿಟಿಕಲಿ, ಸೋಷಿಯಲಿ ಮೋರ್ ಡೈನಮಿಕ್ ದನ್ ರಾಹುಲ್ ಗಾಂಧಿ, ಒಪ್ಕೊಳ್ಬೇಕಾದಂಥ ಸಂಗತಿ ಇದೆ. ಬಟ್ ಬಿಕಾಸ್ ಆಫ್ ದಿ ಪಾರ್ಟೀಸ್ ಕಂಪಲ್ಷನ್ಸ್ ದೇ ಆರ್ ಸಮ್ಹೌ ಅಕ್ಸೆಪ್ಟಿಂಗ್, ಕಮ್ ಆನ್, ಈಸ್ ಅ ಲೀಡರ್ ಅಂತ ಅನ್ನುವಂಥ ಪ್ರಸಂಗದಲ್ಲಿದೆ. ಸೊ ಈ ಒಂದು ಸ್ಟ್ರಾಟಜಿಕ್ ಆಗಿ ಇವ್ರನ್ನೆಲ್ಲರನ್ನೂ ತೆಗೆದುಕೊಂಡು ಬರುವಂತಹದ್ದು ಒಂದು ಏನು ಜವಾಬ್ದಾರಿ ಇದೆಯೋ ಅದಕ್ಕೆ ರಾಹುಲ್ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದ್ದಾರೆ. ವಾಟ್ ರಾಹುಲ್ ಅಟ್ ದಿಸ್ ಪಾಯಿಂಟ್ ಐ ಫೀಲ್ ದಟ್ ಹಿ ಸ್ಟ್ರಾಂಗ್ ಮೆಂಟರ್ಶಿಪ್ is needed for the Congress party. Yes, sir. Yes. So ಅನ್ನುವಂಥದ್ದು. ಸೊ ಆ ಒಂದು ಪ್ರಸಂಗ ಅಂದ್ರೆ ಒಂದು ಸೋಲನ್ನ ನಾನು ಎದುರಿಸಬೇಕು ಅನ್ನುವಂಥದ್ದಕ್ಕೆ ಅದು ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ ನಲ್ಲಿ. ಅದು ದೊಡ್ಡ ತೊಡಕಾಗಿದೆ. ಹೌದು, ಅದು ದೊಡ್ಡ ತೊಡಕಾಗಿದೆ. ಹಿರಿಯ ನಾಯಕರು ಕಾಂಗ್ರೆಸ್ ನಲ್ಲಿ ಬಹಳಷ್ಟು ಹಿರಿಯ ತಲೆಗಳಿವೆ. ಆ ಹಿರಿಯ ತಲೆಗಳನ್ನ ನಿಭಾಯಿಸ್ಕೊಂಡು ಹೋಗುವಂತಹದ್ದು ಆಗ್ತಾ ಇಲ್ಲ ಕಾಂಗ್ರೆಸ್ ನಲ್ಲಿ, ಇನ್ಕ್ಲೂಡಿಂಗ್ ಆಸ್ಕರ್ ಫರ್ನಾಂಡಿಸ್. ಇವತ್ತಿನ ದಿವಸ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ರಿಪ್ಲೇಸ್ಮೆಂಟ್ ಅನ್ನು ಕಾಂಗ್ರೆಸ್ ತರುವಂತ ಒಂದು ವಿಚಾರವನ್ನೇ ಮಾಡಲಾರದಂತ ಪರಿಸ್ಥಿತಿಗೆ ನಿಭಾಯಿಸಿದೆ. ಹೌದಾ? ಯಾಕಂದ್ರೆ ಅವರು ಎಷ್ಟೊಂದು AICC ಅನ್ನ ಮೋತಿಲಾಲ್ ವೋರಾ, ಆಸ್ಕರ್ ಫರ್ನಾಂಡಿಸ್, ಅಹಮದ್ ಪಟೇಲ್ ಇವರೇ ಮೇನ್ಲಿ ಇವರು ಪಾರ್ಟಿಯನ್ನು ನಡೆಸ್ತಾ ಇದ್ದಾರೆ ಇವತ್ತಿನ ದಿವಸ. ಇದು ರಿಯಾಲಿಟಿ. ಇದು ಇವತ್ತಿನ ದಿವಸ. ಸೊ ಎಷ್ಟು ದಿನ ಆದವ್ರ ಮೇಲೆ ಡಿಪೆಂಡ್ ಆಗ್ಬೇಕು ನೀವು. ಸೊ ಯು ನೀಡ್ ಟು ಬ್ರಿಂಗ್ ಅ ನ್ಯೂ ಟೀಮ್. ಸೊ ಆ ನ್ಯೂ ಟೀಮ್ ಯಾರು ಅನ್ನೋದನ್ನ ಡಿಸಿಷನ್ ಮಾಡುವಂತದ್ರಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಸೊ somehow he need to introspect seriously or maybe
ಸರ್ಜರಿ ಇಸ್ ರಿಕ್ವೈರ್ಡ್ ಆಸ್ ದಿಗ್ವಿಜಯ್ ಸಿಂಗ್. ಎಸ್ ಸರ್, ಎಸ್ ಖಂಡಿತ. ಎಸ್ ಸರ್, ದಿಗ್ವಿಜಯ್ ಸಿಂಗ್ ಅವರು ಹೇಳ್ತಿದ್ದ ಹಾಗೆ ಮುಖ್ಯವಾಗಿ ಕಿಶನ್ ಹೆಗಡೆ ಅವರಿಗೆ ಕೇಳಬೇಕಂದ್ರೆ, ಇವತ್ತು ಕರಾವಳಿಯಲ್ಲಿ ನೋಡಿ ಜನಾರ್ದನ್ ಪೂಜಾರಿ ಅವರು, ಈಗ ನಾವು ಇಲ್ಲಿ ಪ್ರಾದೇಶಿಕವಾಗಿ ಮಾತನಾಡುವುದಾದರೆ ಹೇಳ್ತಾ ಇದ್ದಾರೆ, ನಿಮ್ಮ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ಇದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಇದು ಎಲ್ಲೋ ಒಂದು ಕಡೆ ಮೂರನೇ ಪಕ್ಷದವ್ರಿಗೆ ನೀವೇ ಬೆಣ್ಣೆ ತುಣುಕನ್ನು ತೆಗೆದುಕೊಂಡು ಬಾಯಲ್ಲಿ ಇಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ ಅಂತ. ಅಲ್ಲ, ಸಣ್ಣ ಗೊಂದಲಗಳು ಬಹುಶಃ ಇಲ್ಲ ಅಂತ ಅಲ್ಲ, ಈ ಸಣ್ಣ ಸಣ್ಣ ಗೊಂದಲಗಳೇ ಇವತ್ತು ನಿಮ್ಮನ್ನ ದೊಡ್ಡ ಬಾವಿಗೆ ತಳ್ತಾ ಇದೆಯಾ? ಆದ್ರೆ ಸಣ್ಣ ಪುಟ್ಟ ಗೊಂದಲಗಳಿರ್ಬೋದು ಒಂದು ಪಕ್ಷದಲ್ಲಿ, ಮತ್ತು ಬಹುಶಃ ನಮ್ಗಿಂತ ಬಹಳಷ್ಟು ಮೇಲಿರ್ತಕ್ಕಂಥ ಈ ರಾಷ್ಟ್ರದ ಅತ್ಯುನ್ನತ ಹುದ್ದೆಗಳನ್ನ ನಿರ್ವಹಿಸುವಂತ ವ್ಯಕ್ತಿಗೆ ನಾವು ಹೇಳ್ತಕ್ಕಂಥದ್ದು ಏನಿರುವುದಿಲ್ಲ. ಅದು ನಮ್ಮ ಬಾಯನ್ನು ಕಟ್ಟಿಸ್ತದೆ. ಅದು ಮತ್ತು ಎಲ್ಲ ಅವರ ಬೇರೇನೇ ಇದ್ರು ಅವರ ಮಾರ್ಗದರ್ಶನದಲ್ಲಿ ನಡಿಲಿಕ್ಕೆ ಬೇರೇನೇ ಇದ್ರು ಅವರ ಈ ವರ್ತನೆಗಳು ಬಗ್ಗೆ ಅಸಮಾಧಾನಗಳಿರ್ಬೋದು, ಇದೆ, ಅದು ಬೇರೆ. ಆದ್ರೆ ಅವರ ಪ್ರಾಮಾಣಿಕತೆ ಮತ್ತು ಪಕ್ಷನಿಷ್ಠೆ ಬಗ್ಗೆ ನಾನಂತೂ ಎದುರಾಡುವಂತ ಪರಿಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ಅದನ್ನು ಪ್ರಶ್ನಾತೀತ ಅದು. ಆ ವಿಷಯದಲ್ಲಿ ಪಕ್ಷನಿಷ್ಠೆ ಮತ್ತು ಪ್ರಾಮಾಣಿಕತೆ ಅಲ್ಲ, ಎಲ್ಲೋ ಒಂದ್ ಕಡೆ ಅವರ ದಾರಿಯಲ್ಲಿ ಹೋಗಿದ್ರೆ ನಿಮ್ಮ ಪಕ್ಷ ಇವತ್ತು ಗಟ್ಟಿಯಾಗಿರ್ತಿತ್ತ. ಅದಕ್ಕೆ ಹಲವು ತೊಡಕುಗಳಿರ್ತದೆ. ಬಹುಶಃ ಅದನ್ನ ನಾನು ಈ ಸಂದರ್ಭದಲ್ಲಿ ಚರ್ಚಿಸ್ಲಿಕ್ಕೆ ಬಯಸುವುದಿಲ್ಲ. ಬಹುಶಃ ನಮ್ಮ ಜಿಲ್ಲೆ ಮಟ್ಟಿಗೆ ಅದು ಅಷ್ಟು ಇಫೆಕ್ಟಿವ್ ಅಂತ ನಾನು ಹೇಳುವುದಿಲ್ಲ. ಆ ಜಿಲ್ಲೆಗೆ ತಾಗಿದೆ, ಆದ್ರಿಂದ ಪ್ರಾದೇಶಿಕವಾಗಿ ನಿಮ್ಮ ಮಾತನ್ನು ತಗೊಂಡು ಹೋದಾಗ. ಆದ್ರೆ ಹೌದು, ನಾವು ತಿದ್ದುಕೊಳ್ಬೇಕಾಗಿದೆ. ಅಲ್ಲ ಅಂತ ನಾನು ಹೇಳಲಿಕ್ಕೆ ಅದು ಆತ್ಮವಂಚನೆ ಆಗ್ತದೆ, ಅದಲ್ಲ. ಒಟ್ಟಾರೆಯಾಗಿ ಇವ್ರು ಹೇಳಿದಾಗೆ ಒಂದು ಕೆಳ ಹಂತದ ನಾಯಕತ್ವ ಅವರು ಮೇಲ್ಮಟ್ಟದಲ್ಲಿ ಹೇಳಿದ್ರು ಸೆಕೆಂಡ್ ಟರ್ಮ್. ನಾನು ಕೆಳ ಹಂತದ ಬಗ್ಗೆ ಹೇಳ್ತೇನೆ. ಅದು ನಾವು ಬೆಳೆಸ್ಬೇಕಿದೆ. ಅದ್ರ ಬಗ್ಗೆ ನಮ್ಮ ಪಕ್ಷ ವರ್ಕೌಟ್ ಮಾಡ್ತಾ ಇದೆ. ಅದ್ರ ಬಗ್ಗೆ ನಾವು ಬೆಳಿತೇವೆ. ಆ ಸೋಲನ್ನು ಮೆಟ್ಟಿ ನಿಲ್ತೇವೆ ಅಂತ ಆತ್ಮವಿಶ್ವಾಸ ನಮಗಿದೆ. ಬೇರೆ ಕಡೆಯಲ್ಲಿ ನಾವು ಲೋಕಸಭೆಯಲ್ಲಿ ಸೋತಂತ ಸೋಲನ್ನು ಮತ್ತೆ ಅಲ್ಲಿ ಪತಾಕಿಯನ್ನು ಹಾಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮಾಡದಿದ್ರೆ ಒಂದು ರಾಜಕೀಯ ಪಕ್ಷವಾಗಿ ನಾವು ಅಸ್ತಿತ್ವ ಉಳಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಅನ್ನೋ ಕಟು ವಾಸ್ತವಗಳು ನಮ್ಗೆ ಗೊತ್ತಿದೆ. ಅದನ್ನಲ್ಲ ಅಂತ ನಾವೆಲ್ಲೂ ಹೇಳಲಿಕ್ಕೆ ಆಗುದಿಲ್ಲ. ಸತತ ಸೋಲುಗಳು ಒಂದು ರಾಜಕೀಯ ಪಕ್ಷವನ್ನ ಮೇನ್ ಸ್ಟ್ರೀಮ್ ಅಲ್ಲಿ ನಿಲ್ಲಿಸಲ್ಲ. ಸತತ ಸೋಲುಗಳು ಯಾವತ್ತೂ ಇದೆ. ಆತ್ಮವಿಶ್ವಾಸ ಗಟ್ಟಿ ಆಗ್ತದೆ. ಅಲ್ಲ, ಸೋತಾಗ ನಾವು ಕುಗ್ತೇವೆ. ಆದ್ರೆ ಕಾಂಗ್ರೆಸ್ನಂತ ವಿಶಾಲ ತಳಹದಿ ಇರ್ತಕ್ಕಂಥ ಪಕ್ಷ ಈಗ ಹೇಳಿದಾಗೆ ಸೋಲು ಸಹಜ. ಅದು ಯಾವ ಚುನಾವಣೆ ಯಾರೋ ಒಬ್ರು ಗೆಲ್ಲೇಬೇಕು. ಅದು ನಾನೇನು ಹೇಳುವುದಿಲ್ಲ. ಆದರೆ ಅದನ್ನು ಮೀರಿದ ವ್ಯವಸ್ಥೆಗಳಿದೆ. ಆ ಸೋಲನ್ನು ಮೆಟ್ಟಿ ನಿಲ್ತಕ್ಕಂಥ ಲೀಡರ್ಶಿಪ್ ಪಕ್ಷಕ್ಕಿದೆ. ಅದರಲ್ಲಿ ಏನೋ ಸಣ್ಣ ಪುಟ್ಟ ಗೊಂದಲಗಳನ್ನ ಸರಿಪಡಿಸ್ಕೊಂಡು ಹೋಗ್ತೇವೆ. ಮತ್ತೆ ಗೆಲ್ತೇವೆ. ಚುನಾವಣಾ ರಾಜಕೀಯದಲ್ಲಿ ನಮ್ಮ ಪಕ್ಷದ ಬಾವುಟವನ್ನು ಹಾರಿಸ್ತೇವೆ. ಹಳ್ಳಿಯಿಂದ ದಿಲ್ಲಿಯ ತನಕವೂ ನಾವು ಅಧಿಕಾರವನ್ನು ಕ್ಯಾಪ್ಚರ್ ಮಾಡಿಯೇ ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆತ್ಮವಿಶ್ವಾಸ ತುಂಬಿದಂಥ ನಾಯಕರುಗಳು ಈ ರಾಜ್ಯದಲ್ಲಿ ಕೊರತೆ ಏನಿಲ್ಲ. ಅವಕಾಶಗಳು ಕಡಿಮೆ ಆಗಿರ್ಬೋದು, ನಾಯಕರುಗಳು ಖಂಡಿತ ಕೊರತೆ ಇಲ್ಲ ನಮ್ಮಲ್ಲಿ. ಕಾರ್ಯಕರ್ತರು ಮತ್ತು ನಾಯಕರು ಎರಡು ಯಾರಿದ್ದಾರೆ ನಿಮ್ಮ ನಾಯಕರು? ಎಲ್ಲರೂ ಇದ್ದಾರೆ. ಈ ರಾಜ್ಯದ ಮಟ್ಟಿಗೆ ಹೇಳೋದು ಎಲ್ಲರೂ ಇದ್ದಾರೆ. ನಾನು ರಾಷ್ಟ್ರಕ್ಕೆ ಹೋಗ್ತಾ ಇಲ್ಲ, ನಾನಷ್ಟು ದೊಡ್ಡವನಲ್ಲ. ರಾಜ್ಯದ ಮಟ್ಟಕ್ಕೆ ಹೇಳುವುದಾದ್ರೆ ಇವತ್ತು ವಲಸೆ ಬಂದಂತ ನಾಯಕರಿಗೆ ಕಲ್ಪನೆ, ವಲಸೆ ಬಂದಂತ ನಾಯಕರಂತ ಒಂದ್ಸತಿ ನಾವು ಪಾರ್ಸಿಗಳು ಈ ರಾಷ್ಟ್ರಕ್ಕೆ ಬಂದಾಗ ಹಾಲು ತರಿಸಿ ಅದಕ್ಕೆ ಜೇನು ಮಿಕ್ಸ್ ಮಾಡಿ ಅಥವಾ ಸಕ್ಕರೆಯನ್ನು ಸಿಹಿಯನ್ನು ಮಿಕ್ಸ್ ಮಾಡಿದ್ರಂತೆ. ಹಾಗೆ ಅವರು ಬಂದ ಮೇಲೆ ಅವರು ನಮ್ಮವರೇ. ನಮ್ಮಲ್ಲಿ ಅಂತ ಗಲಭೆಗಳು ನಡೆದಿಲ್ಲ. ಬಿಜೆಪಿ ಪಕ್ಷದ ಅವನತಿ ಕಳೆದ ಬಾರಿ ನಡೆದಿದ್ರೆ ಅವರ ವಲಸೆ ಬಂದವರಿಂದ. ನಮ್ಮಲ್ಲಿ ಅಂತದಾಗಿಲ್ಲ. ಅಸಮಾಧಾನಗಳು ಅಣ್ಣ ತಮ್ಮದಲ್ಲಿ ಮನೆ ಪಾಲಾಗೋಗ್ಲೇ ಅಸಮಾಧಾನಗಳು ಇರ್ತದೆ. ಇನ್ನೊಂದು ಸ್ವಲ್ಪ ಹೊರಗಿಂದ ಬಂದವರು ಕಾಂಗ್ರೆಸ್ ಮುಕ್ತ ಭಾರತ ಆಗೋದಿಲ್ಲ. ಕಾಂಗ್ರೆಸ್ ಮುಕ್ತ ಭಾರತ ಆಗಲೇ ಹೇಳಿದಾಗೆ ತಿರುಕನ ಕನಸು ಕಾಣದಿರಿ. ಬಿಜೆಪಿಯವರೇ, ನಿಮ್ಗೆ ಇನ್ನೊಮ್ಮೆ ನಾನು ಎಚ್ಚರಿಸ್ತೇನೆ, ಎಂದಿಗೂ ನನಸಾಗದ ಕನಸನ್ನು ಕಾಣದಿರಿ. ಕನಸು ಕಾಣುವುದೇ ಹೌದಾದರೆ ಏನಾದರೂ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಿ ಕನಸನ್ನ ಕಾಣಿ ಅಂತಕ್ಕಂಥ ಒಂದೇ ಮಾತನ್ನು ಅವ್ರಿಗೆ ಹೇಳಲಿಕ್ಕೆ. ಇವತ್ತು ಸುದೀರ್ಘವಾಗಿ ಕಾಂಗ್ರೆಸ್ ಮುಕ್ತ ಭಾರತ ಸಾಧ್ಯವೇ ಅಂತಕ್ಕಂಥ ಈ ಉಪಶೀರ್ಷಿಕೆ ಅಡಿಯಲ್ಲಿ ಏನು ಕಾರ್ಯಕ್ರಮ ಮಾಡುತ್ತೆ, ಇದರೊಂದಿಗೆ ಸಾಕಷ್ಟು ವಿಚಾರಧಾರೆಗಳನ್ನ ಕಿಶನ್ ಹೆಗಡೆ ಅವರು ಕಾಂಗ್ರೆಸ್ ವಕ್ತಾರರು ಹಂಚಿಕೊಂಡ್ರು. ಹಾಗೆ ಬಹಳ ಮುಖ್ಯವಾಗಿ ಸಾಕಷ್ಟು ಮಹತ್ವದ ಘಟ್ಟಗಳಲ್ಲಿ ಮಹತ್ವದ ವಿಚಾರಗಳನ್ನು ಗಂಭೀರವಾಗಿ ರಾಷ್ಟ್ರ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಮತ್ತು ಪ್ರಾದೇಶಿಕ ರಾಜಕಾರಣದಲ್ಲಿ ಎರಡೂ ಪಕ್ಷಗಳನ್ನು ತುಲನೆ ಮಾಡಿ ನೋಡಿದ್ರು ಶ್ರೀರಾಜಗುಡಿ ಅವರು. ಇಬ್ಬರಿಗೂ ಕೂಡ ಸಾಕಷ್ಟು ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಮುಕ್ತ ಭಾರತ ಸಾಧ್ಯವೇ ಅಂತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಗಂಭೀರವಾದಂಥ ವಿಚಾರಗಳು ಚರ್ಚೆ ಆದವು. ಯಾಕೆ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು, ಇದು ಎಷ್ಟರ ಮಟ್ಟಿಗೆ ಈ ಹೇಳಿಕೆಗಳು ಸರಿ, ಇದನ್ನು ಜನ ಕೂಡ ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತಾರೆ, ಹಾಗೇನಾದರೂ ಕಾಂಗ್ರೆಸ್ ಮುಕ್ತ ಭಾರತ ಸಾಧ್ಯವಾದರೆ ವಿರೋಧ ಪಕ್ಷ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ, ಮುಂದೊಂದು ದಿನ ಇದು ಸರ್ಕಾರ ಪ್ರಜಾಪ್ರಭುತ್ವದ ಅಧಪತನಕ್ಕೆ ದಾರಿ ಮಾಡ್ತಕ್ಕಂಥ ಕೆಟ್ಟ ಯೋಚನೆಯೇ
ಅಥವಾ ಯಾವ ರೀತಿಯಾಗಿ ಜನ ಇದನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಯಕ್ಷ ಪ್ರಶ್ನೆಗಳು ಮುಂದಿನ ದಿನಮಾನಗಳಲ್ಲಿ ಸಾರ್ವಜನಿಕರ ಮನದಲ್ಲಿ ಉಳಿತಕ್ಕಂಥದ್ದು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.